ಕಿಲಾಡಿ ಪುಟಾಣಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 8 ಗಂಟೆಗೆ ಶಾರ್ಪ್ ಆಗಿ. ಅಂಡ್ ಮಕ್ಕಳಂತೂ ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡ್ಲಿಕ್ಕೆ. ಅಂಡ್ ಇವ್ರ ಹೆಸರು ಏನು? ಖುಷಿ. ಖುಷಿ. ಓಕೆ, ನಿಮ್ಮ ಹೆಸರು? ಸಾಯಿ ವೈಷ್ಣವ್. ಓಕೆ, ನಿಮ್ಮ ಹೆಸರು? ವಂಶಿ. ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್. ಯಾವ ಸ್ಕೂಲ್? ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್. ಏನಾದದ್ದು ಹೇಗಾಗ್ತದೆ ಸ್ಕೂಲ್ ಎಲ್ಲ? ಗಮತ್ ಆಗ್ತದ? ಈಗ ಸೆಕೆಂಡ್ ಸ್ಟ್ಯಾಂಡರ್ಡಾ? ಯಾರು ನಿಮ್ಮ ಟೀಚರ್? ಸಹನಾ ಟೀಚರ್. ಜೋಡ್ ಯಾರ? ಜ್ಯೋತಿ ಟೀಚರ್. ಓಕೆ. ಸೊ ಹೋಮ್ವರ್ಕ್ ಎಲ್ಲ ಆಯ್ತಾ? ನಿನ್ನೆ ಕೊಟ್ಟದಲ್ಲ. ಇವತ್ತು ರಜೆಯಾ? ನಾಳೆ ರಜೆಯಾ? ನಾಳ್ದು ರಜೆಯಾ? ಯಾವಾಗ ರಜೆ? ಮತ್ತೆ ಯಾವಾಗ ಹೋಗುದು ನೀವು ಶಾಲೆಗೆ? ಓಕೆ 10 days ಹಾಲಿಡೇ. ಇವತ್ತು ಏನ್ ಬೆಳಿಗ್ಗೆ ತಿಂದದ್ದು? ದೋಸೆಯಾ? ಯಾವಾಗ್ಲೂ ದೋಸೆ ಅಲ್ಲ? ಇಲ್ವಾ? ಅಮ್ಮ ಹೇಳಿದಾರ? ಯಾರು ಅಮ್ಮ ಮಾಮಿ ಯಾರು ಬಂದದ್ದು? ಯಾರೆಲ್ಲ ಬಂದಿದ್ದಾರೆ? ಅಮ್ಮ, ಆಂಟಿ, ಮತ್ತೆ ಮಗು. ಅವ್ರ ಹೆಸರೇನು? ಸೋಮನ್ಸ್ ಅಲ್ಲ? ಯಾವ್ದು? ಸಮೋಸ. ಓಕೆ. ನಿಮ್ಮ ಹೆಸರು? ಸಾಯಿ ವೈಷ್ಣವ್. ಯಾವ್ದು? ಸಾಯಿ ವೈಷ್ಣವ್. ಹೌದಾ? ಎಷ್ಟನೇ ಕ್ಲಾಸ್ ನೀವು? ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ದೀರಾ. ಅಲ್ಲೇನು ಆ ಥರ? ಯಾರು ಹೊಡೆದದ್ದು ನಿಮ್ಗೆ? ನೀವೇ ಹೊಡ್ಕೊಂಡದಾ? ಆಗ್ಬೋದು ಮಾರ್ರೆ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ನೀವು. ಯಾವ ಸ್ಕೂಲು? ಆದಿಉಡುಪಿ. ಸ್ಕೂಲ್ಗೆ ಹೆಸರಿಲ್ವಾ? ಓಕೆ. ಇಂಗ್ಲಿಷ್ ಮೀಡಿಯಂ. ನೀವೀಗ ಇಂಗ್ಲಿಷ್ ಮಾತಾಡ್ತೀರಾ ನನ್ನ ಜೊತೆ? ಹೌದಾ? ಹಾಗಾದ್ರೆ ಮಾತಾಡಿ. ವಾಟ್ಸ್ ಯುವರ್ ನೇಮ್? My name is Sai Vaishnav. ಹೌದಾ? ಓಕೆ. ವಾಟ್ಸ್ ಯುವರ್ ಮದರ್ ನೇಮ್? My mother name is Ashwini. ಮೈನಾ ಯಾವುದು? ಅಶ್ವಿನಿ ನಕ್ಷತ್ರ. ಸೀರಿಯಲ್. ನೀವು ಸೀರಿಯಲ್ ನೋಡ್ತೀರಾ? ಇಲ್ವಾ? ಸೀರಿಯಲ್ ನೋಡ್ತೀರಾ ಮನೆಯಲ್ಲಿ? ಹೌದಾ? ಓ ದೇವ. ಅಮ್ಮ ಯಾವ್ದು ಸೀರಿಯಲ್ ನೋಡ್ತಾರೆ? ಓ ದೇವ, ಅಗ್ನಿಸಾಕ್ಷಿ. ಓಕೆ, ಅಗ್ನಿಸಾಕ್ಷಿ ಅಂತ ಹೇಳಿ. ಯಾವಾಗ ಅದೊಂದು ಅವ್ರು ನೋಡುವಾಗ ನೀವು ಕೂಡ ಕೂತ್ಕೊಳ್ತೀರಾ? ಹೌದಾ? ಮತ್ತೆ ಯಾರು ನೋಡ್ತಾರೆ ಸೀರಿಯಲ್? ಅಪ್ಪ. ಮತ್ತೆಂತ ನೋಡ್ತಾರ? ಅಪ್ಪ ಮೂವೀಸ್ ಎಲ್ಲ ನೋಡ್ತಾರೆ. ಓಕೆ. ಕಬಡ್ಡಿ ಎಲ್ಲ ನೋಡ್ತಾರಾ? ಆಗ್ಲಿ. ಸೊ ಕಬಡ್ಡಿ. ಅವರು ಅಗ್ನಿಸಾಕ್ಷಿ. ಮತ್ತೆ ಬೇರೆ ಯಾವ ಸೀರಿಯಲ್ ನೋಡ್ತಾರೆ? ಹೌದಾ? ಇಡೀ ಸೀರಿಯಲ್ ಅಂತಲ್ಲ ಮನೆಯಲ್ಲಿ? ಇದು ಡೈಲಿ ಟೊಮೆಟೊ ಸಾರ ಅಂತ ಅಲ್ಲ ಮನೆಯಲ್ಲಿ? ಟೊಮೆಟೊ ಸಾರ ಅಲ್ಲ? ಮತ್ತೆ ಇವತ್ತು ನಿನ್ನೆ ಎಂತ ಮಾಡಿದ್ರು ರಾತ್ರಿ ಊಟಕ್ಕೆ? ನಿನ್ನೆ ಗೊತ್ತಿಲ್ವಾ? ನೀವು ಊಟ ಮಾಡ್ಲಿಲ್ವಾ? ಮಾಡಿದ್ರು. ಓಕೆ. ಸೊ ನಿಮ್ಮ ಹೆಸರು ಹೇಗೆ? ವಂಶಿ. ಓಕೆ. ಸೊ ವಂಶಿ ಎಷ್ಟನೇ ಕ್ಲಾಸು? 3. ಯಾವ ಸ್ಕೂಲ್? MEMS ಬ್ರಹ್ಮಾವರ. ಹೌದಾ? ಓಕೆ, ಬ್ರಹ್ಮಾವರ ಅಲ್ವಾ? ಸೊ ಇವತ್ತು ರಜೆ. ಓಕೆ. ಸೊ ಇವತ್ತು ರಜೆ. ನಾಳೆ ರಜೆ. ಇವತ್ತೆಂತ ದೋಸೆಯಾ? ಹೌದಾ? ಏನದು ಇವತ್ತು ಎಲ್ಲರೂ ಡಿಸೈಡ್ ಮಾಡಿದ್ರೆ ದೋಸೆ ಅಂತ? ಇವತ್ತು ದೋಸೆ ಜೊತೆ ಏನಿತ್ತು? ಚಟ್ನಿಯಾ? ಹೌದಾ? ಯಾರು ಮಾಡಿದ ಚಟ್ನಿ? ನೀವು ಮಾಡಿದಂತ ಚಟ್ನಿ ಅಲ್ವಾ? ನೀವು ಕಿಚನ್ ಅಲ್ಲಿ ಹೆಲ್ಪ್ ಮಾಡಲ್ವಾ ಅಮ್ಮನಿಗೆ? ಮತ್ತೆಂತ ಮಾಡಿ ಖಾಲಿ ತಿನ್ನುದಾ ಮಾರ ನೀವು? ಖಾಲಿ ತಿನ್ನುದು. ಓಕೆ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಖುಷಿ, ಸಾಯಿ. ಒಂದೇ ಸ್ಕೂಲ ನೀವು? ಮತ್ತೆ ಬೇರೆ ಆದ್ರೂ ಕೂಡ ನೀವು ಫ್ರೆಂಡ್ಸ್ ಹೇಗೆ? ಮನೆ ಹತ್ತಿರ? ಯಾವುದು? ಸಾಯಿ ಟೀಮ್. ಓ ದೇವ, ನಿಮ್ಮ ಟೀಮ್ ಎಲ್ಲ ಜೋರುಂಟು ಮಾರ್ರೆ, ಭಯಂಕರ. ನೀವೆಲ್ಲ ಕ್ಲೋಸ್ ಫ್ರೆಂಡ್ಸಾ? ಓಕೆ. ಗ್ರೇಟ್. ನಿಮ್ಮ ಹಲ್ಲು ಯಾರು ಹೊಡ್ತದೆ? ಇರ್ನ ಕೂಲಿಯರ್ ತರ್ತೀನಿ ಬಲ್ಲೆ. ಪಪ್ಪ ತರ್ತೀನಿ ಕೂಲಿ. ವಿಷಯದೇ ಫಸ್ಟ್ ಇಂಚ ಮಲ್ತ ಪಕ್ಕ ಹೋಯ್ತಾರೆ. ಹೋಯ್ತೀನಿ ಬಲ್ಲು ಬರಬಾರ್ದು. ಹೋಯ್ತಿನ ಕೈಟ್ ಹೋಯ್ತಿನ. ಓಕೆ. ಇರ್ ಪಕ್ಕ ದಾದ ಮಲ್ತಾರೆ. ಬುಲ್ತಾರಾ? ಎತ್ ಬುಲ್ತಾರ ಪಂಡೆ ಕುಡ್ರಿ ಪಂಡ ಕೂಲಿ ಗೆಪ್ಪನ ಸ್ಟೈಲ್ ಮಾಡ್ಬಿಡ್ರೆ ಈ ರೇಂಚ ಬುಲ್ತಾರ ಅಂತ ಇರ್ಪ ನೋಡು. ಹೌದಾ? ಇದು ಪಾಪ ಇಂಚ ಮಲ್ತೆ ಪಕ್ಕ ಹೋಯ್ತಾರೆ. ಬಗ್ಗೆ ರೇಂಚ ಬಲ್ತೀನಿ ಇಂಚ ಬಲ್ಪುಳ ಮರ ಯಾರಲ್ಲ ಇಂಚ ಬಲ್ಪುವೇರ ಆವಲಿ ಮರ. ನಿಮ್ಮ ಹಲ್ಲು ಇರ್ನ ಕೂಲಿ ಇಂಚ ಬೋತೀನಿ ಇಂಚದ ಇದ್ದೀನಿ. ಆವಲಿ ಮಾರ ಆದ್ ಬೇಗ ಇಂಚದ ಇದ್ದೀನಿ.
ಇಂಚೆ ಇಂಚೆ ಮಾತ್ರ ಇದು ಕೂಲಿತೆ ಎತ್పోతును ಒಂಜಿ ರಡ್ಡೆ ಬಕ ಆತೆ ನನ್ನ ಎಪ್ಪ ಪೋರೆ ಬೇತೆ ಗೊತ್ತಿಜದೆ ಓಕೆ ಸೊ ಈರೊಂಚೂರು ಜೋರ ಅಂದತಿ ಇಲ್ಲಾಡು ಈ ಪಕ್ಕಡ ನೋಡಿ ಜಾ ಪಕ್ಕ ಕೇನ್ವೇನೆ ಪಪ್ಪಡ ಕೇನು ಅಮ್ಮಡೆಲ್ಲ ಕೇನ್ವೆ ಈಗ ದಾದನ ಹೆಚ್ಚಿನ ಅಂಶ ಇರೋಂಜಿ ಕಸರತ್ತು ಮಲ್ದಾರ ಇಲ್ಲಾಡು ಸಮಥಿಂಗ್ ದಾದನ ಮಲ್ದಾರಿ ಫ್ರಿಜ್ ದಾದನ ಓಪನ್ ಮಾಡ್ತಾ ಹೇಳ್ತದೆ ಪಿದೇಟ್ ಬಗ್ಗೆ ದಕ್ಕದಾರೆ ಏನ ಮಲ್ದಾರಿ ಫ್ರಿಜ್ ದಾದನ ಓ ದಾದ ಮಲ್ದಿನ ಮಲ್ಲೆ ಈಗ ಚಾಕ್ಲೇಟ್ ಗೆತ್ತದೆ ಬಕ ಇಂಜಿನ ಆತನ ಬಕ ಅಮ್ಮ ನೀರು ಇರುತ್ತೆ ಅಂದಿ ಕರೆಕ್ಟ್ ಅಮ್ಮ ನೀರ್ನಿದೆ ಆಗಿತ್ತೆ ಚಾಕ್ಲೇಟ್ ತಿನ್ನ ದಾದಂಡಿ ಇರ್ಕಿಂಜರ ಚಾಕ್ಲೇಟ್ ತಿನ್ನ ದಾದಂಡಿ ಇರ್ಕಿಂಜರ ನೆರ್ಪೇರ ಚಾಕ್ಲೇಟ್ ತಿನ್ನ ಇರು ಹೆಚ್ಚಿನ ಅಂಶ ಮನಸ್ಸು ಮಾಡ್ತಿದ್ದಾರ ಅನ್ನತ್ತೆ ಇಜ್ಜಿ ಒಂದಂತೆ ಮಲ್ಪು ಅವಳು ಕೂಡ ಚೊರೆ ಮಲ್ಪು ನೀರು ಏಪತ್ತುಂಡು ಮನಸ್ಸು ಹೆಂಗೆ ಆಪುಜಿ ಮನ್ಪಿನತ್ತೆ ಮನಸ್ಸು ಇಜ್ಜಿ ಮನಸ್ಸು ಮಲ್ಪೋರ ಓಕೆ ಗ್ರೇಟ್ ಸೊ ನೀವು ಊಟ ಮಾಡ್ತೀರಾ ನೀವು ಊಟ ಮಾಡೋದಿಲ್ಲ 100%. ಎಲ್ಲಿದ್ದಾರ ಅಮ್ಮ ಇಲ್ಲ ಇವ್ರು ಊಟ ಮಾಡಲ್ಲ ಮಾಡ್ತಾರಾ ಓಕೆ ಏನು ತಿಂಡಿ ಇಷ್ಟ ಆಗುತ್ತೆ ಅಮ್ಮ ಮಾಡಿದ್ದು ಪುಲಾವ್ ಪರೋಟ ಬನ್ಸ್ ಹೌದು ಹೌದಾ ಓಕೆ ಸೊ ಬನ್ಸ್ ಒಳ್ಳೆ ಮಾಡ್ತಾರಾ ಮೊನ್ನೆ ಒಂದು ಬನ್ಸ್ ಮಾಡಿದ್ರ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಂತಲ್ಲ ಇಲ್ವಾ ಓಕೆ ನೀವೀಗ ಮನೆಯಲ್ಲಿ ಕೆಲಸ ಮಾಡ್ತೀರಾ ಹೌದು ಏನೇನು ಕೆಲಸ ಮಾಡ್ತೀರಾ ಕಸ ಗುಡಿಸ್ತೇನೆ ಕಸ ಗೂಸುದಾ ಕಸ ಗೂಸುದು ಮತ್ತೆ ಬಸುತ್ತೇನೆ ಬಸುತ್ತೆ ಓಕೆ ಓಕೆ ನೆಕ್ಸ್ಟ್ ಅಷ್ಟೇ ಓಕೆ ನಿಮಗೆ ಅಂದರೆ ಮನೇಲಿ ಯಾರು ಜೋರು ಅಮ್ಮ ಜೋರ ಅಪ್ಪ ಜೋರ ನೀವು ಹೇಳಿ ನಾಚಿಕೆ ಮಾಡಬೇಕು ಅಮ್ಮನ ಯಾಕೆ ಅಮ್ಮ ಯಾಕೆ ಜೋರು ಹೊಡಿತಾರೆ ಹೌದಾ ಹೊಡಿತಾರೆ ನಾಚಿಕೆ ಯಾಕೆ ಹೊಡಿತಾರೆ ಎಂತ ವಿಷಯ ಎಂತಕ್ಕೆ ಹೊಡಿತಾರೆ ಓದಲ್ವಾ ನೀವು ಓದ್ತಿರಲ್ಲ ಮತ್ತೆ ಎಂತಕ್ಕೆ ಹೊಡಿಯೋದು ನಿಮಗೆ ಸುಮ್ಮನೆ ಮತ್ತೆ ವಿಷಯ ಕೆಲಸ ಮಾಡಲ್ಲ ಅದಕ್ಕೆ ಎಂತ ನೀವು ಯಾವಾಗ ಹೊಡ್ದದ್ದು 3 days ಬ್ಯಾಕ್ ಹೊಡ್ದದಲ್ಲ ನಿಮಗೆ ನೆನಪು ಮಾಡಿ ಇಲ್ವಾ ಓಕೆ ನಿಮ್ಮ ಫ್ರೆಂಡ್ಸ್ ಇದರಲ್ಲಿ ತುಂಬ ಇಷ್ಟ ಯಾರು ಇದರಲ್ಲಿ 2 ಜನರಲ್ಲಿ ಯಾರು ಹೇಳಿ ಬೇಜಾರು ಮಾಡ್ಕೊಡ್ಸೇವೆ ಓಕೆ ಇವರಾ ತುಂಬ ಇಷ್ಟ ಯಾಕೆ ಇವರು ಇಷ್ಟ ಚಾಕ್ಲೇಟ್ ಎಲ್ಲ ತಂದು ಕೊಡ್ತಾರಲ್ಲ ಫ್ರಿಜ್ಜಲ್ಲಿ ಇದ್ದದ್ದು ಗೊತ್ತಾಯ್ತು ಅದಕ್ಕೆ ಬೈದದಲ್ಲ ಅಮ್ಮ ಅಲ್ಲ ಕರೆಕ್ಟ್ ಗೊತ್ತಾಯ್ತು ಓಕೆ ಸೊ ನೀವು ಮ್ಯಾಥ್ಸ್ ಅಂದ್ರೆ ತುಂಬ ಇಷ್ಟ ನಿಮಗೆ ಮ್ಯಾಥ್ಸ್ ಹೌದಾ ಓಕೆ ಮ್ಯಾಥ್ಸಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಮೊನ್ನೆ ಎಕ್ಸಾಮಲ್ಲಿ ವಾಟಾರೆ ಬಂದಿದೆ ಅಲ್ಲ ಔಟ್ ಆಫ್ ಔಟ್ ಓದ್ವರ್ರೆ ಔಟ್ ಆಫ್ ಔಟ್ ಎಷ್ಟು ಮಾರ್ಕ್ಸ್ ಅಂದ್ರೆ ಔಟ್ ಆಫ್ ಔಟ್ ಅಂದ್ರೆ 100 ಔಟ್ ಆಫ್ 100 ಅಲ್ಲ ಎ ಪ್ಲಸ್ ಓಕೆ ಸ್ವಲ್ಪ ಪ್ಲಸ್ ಹೇಳುವ ಸ್ವಲ್ಪ ಜಾಗ್ರತೆ ಅಲ್ವಾ ಹಲ್ಲು ಹೋಗಿದೆ ಇಲ್ಲಿ ಅದು ಪ್ಲಸ್ ಅಂತ ಜಾಸ್ತಿ ಹೋಗ್ತದಲ್ಲ ಓಕೆ ಸೊ ಯಾವ್ದು ಕಷ್ಟ ಆಗ್ತದೆ ಸಬ್ಜೆಕ್ಟ್ EVS ಯಾರು ಟೀಚರ್ ಯಾರು ಡೋರಾ ಟೀಚರಾ ಓಕೆ ಡೋರಾ ಟೀಚರ್ ಸ್ವಲ್ಪ ಜೋರಿದ್ದಾರ ಅಂತಲ್ಲ ಮತ್ತೆ ಪಾಪವಾ ಓಕೆ ಸೊ ನಿಮ್ಮ ಮನೇಲಿ ಯಾರು ಜೋರು ಅಮ್ಮ ಜೋರ ಅಪ್ಪ ಜೋರ ನಂಗೆ ಡೌಟ್ ಅಪ್ಪ ಜೋರ ಅಂತ ಹೌದು ಓಕೆ ಯಾಕೆ ಅಪ್ಪ ಜೋರು ವಿಷಯ ಅಂತ ಯಾಕೆ ಬೈತಾರೆ ಏನ್ ವಿಷಯ ಯಾಕೆ ಅಂದ್ರೆ ನೀವು ತಂಟೆ ಮಾಡೋದು ಜಾಸ್ತಿಯಾ ಓ ನಿಮ್ದು ಚಾಕ್ಲೇಟ್ ಅಲ್ಲ ಫ್ರಿಜ್ ಅಲ್ಲಿ ಚಾಕ್ಲೇಟ್ ಅದಕ್ಕೆ ಬೈತಾರಲ್ಲ ಓಕೆ ಈಗ ಮತ್ತೆ ಯಾರಿದ್ದಾರೆ ನಿಮ್ ಜೊತೆ ಅಪ್ಪ ಬಂದಿದ್ದಾರೆ ಅಮ್ಮ ಬಂದಿದ್ದಾರೆ ಮತ್ತೆ ಯಾರು ಬಂದಿದ್ದಾರೆ ಅವಳು ಹೌದು ಅವ್ರ ಹೆಸರೇನು ಹೌದಾ ಅವರು ನಿಮ್ ಜೊತೆ ಹೇಗೆ ಅಂದ್ರೆ ಪಾಪ ಇದ್ದಾರೆ ಜೋರಿದ್ದಾರೆ ಹೇಗೆ ಅವರು ಜೋರ ಯಾಕೆ ಜೋರು ಓಲು ಹೊಡಿತಾರೆ ಪಾಪ ಓ ಅವ್ರು ಹೊಡಿತಾರೆ ನೀವು ತಿನ್ಬೇಕು ಅಲ್ವಾ ಕರೆಕ್ಟ್ ಓಕೆ ಸೊ 2 ಮಾತಿನ ಜೊತೆ ಜಾಸ್ತಿ ಅಂತದೆ ಓಕೆ ಅದು ಈ ರೀತಿ ವಿಷಯ ಬಂದಾಗ ಈ ಭಾರಿ ಹೆಲ್ಪ್ ಮಾಡ್ಬೋರಿಗೆ ಅಮ್ಮನಿಗೆ ಪೂರ ಒಂದು ಅಡ್ಪುನಿಗೆ ಬಾಜನ್ ದಕ್ಕುನ್ಗೆ ಅಂಚುಪುರ ಮಲ್ಪೋರ್ಗೆ ಅಂದ ಓಕೆ ಬಕ್ಕ ಬ್ಯಾಟ್ ದಾಟ್ ಕೆಲಸ ಬರೋ ಮಲ್ಪೋರ್ ಮಲ್ಲೆ ಅಡ್ಪುವೆ ಅಡ್ಪುವೆ ಇಡೀ ದಿನನೇ ಅಡ್ಪುಲ ಅನ್ನದೆ ಇರು ಓಕೆ ಈ ರೀತಿ ಅಡ್ತೊಂದು ಉಪ್ಪೋರು ಓಕೆ ಬಾಜನ್ ದಕ್ಕಿದಾರ देख बाजिन देख जर पापा आत बाजिन देख कर मार इल्ला पूरा देख हेल्प मल पुजारी हा ई जा पकड़े बाजिन देख नहीं जी ओनस ई ओनस मल दिन देख कर ई जा ओ देव बक वाशिंग मशीन बनना बकलने बका कुंटार दुनिया इल्ला मल्ले अम्मा
ಓಕೆ ಈ ರೀತಿ ದಾಲ್ ಅಮ್ಮಗೆ ಹೆಲ್ಪ್ ಮಲ್ಪಲ ಇಜ್ಜಿ ಅಟಿಲ್ ಮಲ್ಪಲಾಗ ಹೆಲ್ಪ್ ಮಲ್ಪೋರ ಟೊಮೆಟೊ ಕಟ್ ಮಲ್ಪೋರಿಗೆ ನೀರುಳ್ಳಿ ಕಟ್ ಮಲ್ಪಲಾಗ ನೀರುಳ್ಳಿ ಕಟ್ ಮಲ್ಪಲಾಗ ಇರ್ ಬಾರಿ ಬುಲ್ಪೋರಿಗೆ ಅಪ್ಪಾಗ ಹೆಲ್ಮೆಟ್ ಪಾಡೋರಿಗೆ ಇರ್ರಿ ಇಜ್ಜ ಓಕೆ ನೀವು ಹೆಲ್ಪ್ ಮಾಡ್ತೀರಾ ಕಿಚನ್ ಅಲ್ಲಿ ಇದು ಹೆಲ್ಪ್ ಮಲ್ಪೋರ ಅಮ್ಮಗ ಈ ಪೊಕ್ಕಡೆ ನೋಡಿ ಜಂಪಕ್ಕೆ ಏನು ದಾದ ಹೆಲ್ಪ್ ಮಲ್ಪೋರು ಟೊಮೆಟೊ ಕೊರ್ಪಿನಿ ಯಾರು ಕಟ್ ಮಲ್ಪೋರ ನೀನು ಮಾರ್ರೆ ಟೊಮೆಟೊ ಕೊರ್ಪಿನಿ ಇರಿ ಓಕೆ ಪಕ್ಕ ಬೇತೆ ಬೆದ್ದದ ಕೆಲಸ ಅನ್ಪೋರು ಬಕ್ಕ ನೀರುಳ್ಳಿ ದಕ್ಕುನು ಬೇತೆ ದಾದ ಸ್ಪೆಷಲ್ ಐಟಮ್ಸ್ ಬರ ಮಲ್ಪೇರು ಅಮ್ಮ ಇರೋಗು ಇಷ್ಟ ಪುಳಿಯೋಗ್ರೆ ಅವು ಏನು ಮರೆ ಪುಳಿಯೋಗ್ರೆನೆ ಅಂದ್ರೆ ಅವು ಇಷ್ಟ ಈಗ ಇನ್ನು ಕಾಂಡೆ ಪುಳಿಯೋಗ್ರೆನೆ ಅವೇ ಓಕೆ ಪುಳಿಯೋಗ್ರೆ ದಾನ ಆತ್ಲ ಟೇಸ್ಟ್ ಆಪಿ ನಮ್ಮ ನೀರು ಕೇಂದ್ರ ಏನು ಪೂರ ಪಾಡುವರಂದು ಕೇಂಜರದೆ ಐಜಿ ಓಕೆ ಸೊ ಮ್ಯಾಥ್ಸ್ ಏನು ಕೊಂಚ ಪ್ರಶ್ನೆ ಕೇನ್ವೆ 1+1 ಐತೆ ಸರಿಯಾ ಸರಿಯಾ ಓಕೆ 2+1 3 ಅದೇ ಓಕೆ 4+1 5 ಓಕೆ 5+5 10 ಇದು ಮಿತ್ರದ 10 ಓಕೆ 6+1 Like how play? 1, 2, 3. Like how play? 6+1? 7. Okay. 8+1? 9. 1+8? Kuda like how play? 1, 2, 3. Ija? 9. Okay. So when you put that one link. Oh, it's my favorite song. Huh? Can't hear only padde kender tule. ಅದೇ ಕರೆಕ್ಟ್ ಕಾಂಡೆ ಒಂಜಿ ಪದ್ಯ ಕೇಂದ್ರ ಓ ಪದ್ಯವು ಟಿವಿ ಮೊಬೈಲ್ ಓ ಪದ್ಯ ಕೇಂದ್ರ ಇರು ಏಪತ್ತುಂಡಲ್ಲ ಅವಿನೇ ಬಂತೀನಿ ಇಲ್ಲ ಓಲ್ ತುಂಡಲ್ಲ ಅವೇ ಪದ್ಯ ಅನ್ಬಿನಿ ಇರು ಪದ್ಯ ಅನ್ಲಿ ಓ ಪದ್ಯ ಓ ಇದು ಅಡಕೆ ನೋಡ ಫಸ್ಟಿಗೆ ಅಲ್ತು ಆರಾಯ್ಬೇಕು ಇಮೇರು ಏರಾಯ್ಬೇಕು ಆಯ್ಕೆ ರೆಡಿ ಬರದೆ ತೂಗೆ ಅಡಕೆ ಓಕೆ ಸೊ ವಂಶಿ ಯಾವ್ದು ಸಾಂಗ್ ತುಂಬಾ ಫೇವ್ರೆಟ್ ನಿಮ್ಗೆ ಗೊಂಬೆ ಹೇಳುತ್ತೈತೆ ಗೊಂಬೆ ಮಾತಾಡುದಿಲ್ಲಲ್ಲ ಓಕೆ ಅದನ್ನ ಹೇಳ್ತೀರಾ ಈಗ ಓಕೆ ನಿಲ್ಲಿ ರೆಡಿ 1 2 3 ಸ್ಟಾರ್ಟ್ ಗೊಂಬೆ ಹೇಳು ನಿಲ್ಲಿ ಸ್ವಲ್ಪ ಗಟ್ಟಿ ಬೇಕು ನಂಗೆ ವಾಯ್ಸ್ ಆಯ್ತಾ ಓಕೆ ರೆಡಿ 1 2 3 ಇದು ನಿನ್ನೆ ಊಟ ಮಾಡಿದ್ರಲ್ಲ ಓಕೆ ರೆಡಿ 1 2 3 ಸ್ಟಾರ್ಟ್ ಗೊಂಬೆ ಹೇಳುತ್ತೈತೆ ಗಟ್ಟಿ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳೆ ತಂದು ಹೊಸಲಿಗೆ ಬಂದು ಬೆಳಕಿನ ಮನೆಯ ಬೆಳಕಿನ ಹೋಯ್ತಂತಲ್ಲ ಬೆಳಕೆಲ್ಲ ಹೋಯ್ತು ಮತ್ತೊಮ್ಮೆ ಹೇಳಿ ಓಕೆ ಮತ್ತೊಮ್ಮೆ ರೆಡಿ ಈಗ ಫುಲ್ ಕ್ಲಿಯರ್ ಗಟ್ಟಿಯಾಗಿ ಹೇಳಿದ್ರೆ ನೆನಪು ಬರ್ತದೆ ರೆಡಿ 1 2 3 ಸ್ಟಾರ್ಟ್ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನಾನು ಹೊಸ ಬೆಳೆ ತಂದು ಹೊಸಲಿಗೆ ತಂದು ಹೋಗ್ಲಿಯಾ ಮತ್ತೆ ಬೆಳಕು ಬಂದಾಯ್ತು ಹೇಳಿಯಾ ಗೊತ್ತು ಓಕೆ ಇದೊಂದು ಸಾಂಗ್ ನಂಗೆ ಹೇಳಿ ಆಯ್ತು ತುಂಬಾ ಖುಷಿ ಆಯ್ತು ಕ್ಲಾಪ್ಸ್ ಕೊಡಿ ಇವರಿಗೆ ಪಾಪ ಓಕೆ ಅಂಡ್ ಏನಂದ್ರೆ ಈಗ ಒಂದು ಸಾಂಗ್ ಹೇಳಿದ್ರಿ ನೆಕ್ಸ್ಟ್ ಸಾಂಗ್ ಹೇಳ್ಬೇಕು ಯಾವ್ದು ನೆನಪು ಮಾಡಿ ಅವ್ರ ಜೊತೆ ನಾನು ಕೇಳ್ತೀನಿ ಇನ್ನೊಂದು ಸಾಂಗ್ ಆವಾಗ ನೀವು ರೆಡಿ ಆಗ್ಬೇಕು ಓಕೆ ನಿಮ್ದು ಸಾಯಿ ಟೀಮ್ ಅಲ್ಲ ಓಕೆ ನೀವು ಮೇಯ್ನಾ ಇದರಲ್ಲಿ ಅಧ್ಯಕ್ಷರು ನೀವಾ ಅಲ್ಲ ಓಕೆ ಸೂಪರ್ ಅಂಡ್ ಈಗ ನೀವು ಒಂದು ಸಾಂಗ್ ಹೇಳ್ಬೇಕು ಯಾವ ಸಾಂಗ್ ಹೇಳ್ತೀರಾ ಸೂರ್ಯ ಅದು ಸೂರ್ಯ ಏನು ಬರೀ ಬಿಸಿ ಉಂಟಾ ಓಕೆ ರೆಡಿ ಯಾರು ಕಳ್ಸಿದ್ದು ಸಾಂಗು ಅಪ್ಪ ಪದ್ಯ ಹೇಳ್ತಾರಾ ಮತ್ತೆ ನಾನು ಕೇಳ್ತೇನೆ ಅವರು ಪದ್ಯ ಹೇಳ್ತಾರಲ್ಲ ನೀವು ಹೇಳಿದ್ರಿ ಮತ್ತೆ ತಪ್ಪಿಸ್ಲಿಕ್ಕಿಲ್ಲ ಓಕೆ ರೆಡಿ 1 2 3 ಸ್ಟಾರ್ಟ್ ಬಾನದಾರಿ ನಿಲ್ಲಿ ಗಟ್ಟಿ ಅಂದ್ರೆ ಯಾಕಂದ್ರೆ ದೊಡ್ಡ ಸಾಂಗ್ ಅಲ್ಲ ರೆಡಿ 1 2 3 ಸ್ಟಾರ್ಟ್ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ
ನೀನೊಂದು ಸಕ್ಕರೆಯ ಗುಂಬೆಯಂತೆ ಮಗುವೆ ನೀ ನನ್ನ ಪ್ರಾಣವಂತೆ ನನ್ನ ಪ್ರಾಣವಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಅಲಲೇನು ಕಂದ ನನ್ನ ಪುಟ್ಟ ದೊರೆಯೇ ಹಾಯಾಗಿ ಮಲಗೋ ಜಾಣ ಮರಿಯೇ ನನ್ನ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಸೂಪರ್ 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 ಸೂಪರ್. ಈಗ ನಾನು ಎಲ್ಲಿ ಮಲಗಬೇಕು? ಇಲ್ಲಿ ಮಲಗಬೇಕಾ? ಬೇಡ. ಅಲ್ಲಿ ಮಲಗಬೇಕಾ? ಇಲ್ಲಿ ಬೇಡವಾ? ನಾನು ಅಲ್ಲಿಯಾ? ಓಕೆ ಗುಡ್. ಇರ್ಬಾದ್ಯವಲ್ಲಿ ಇರ್ಬಾದ್ಯವಲ್ಲಿ ರೆಡಿ 1 2 3 ಸ್ಟಾರ್ಟ್. ಗುಡಿಯೇ ಗುಡಿಯೇ ಓ ಗುಡಿಯೇ ರೆಡಿ 1 2 3 ಸ್ಟಾರ್ಟ್. ಗುಡಿ ಸಿಡಿ ಸ್ಕ್ರಾಚ್ ఉంది. రెడీ 1 2 3 స్టార్ట్. ఓకే ఓకే స్టార్టింగ్ ప్రాబ్లం. ఓకే కీప్ ఆడియే ఆన్ మల్త. రెడీ 1 2 3 స్టార్ట్. ಗುಡಿ 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 ಗುಡಿಯಲ್ಲಿ ದಾದಂಡು ಗುಡಿಯಲ್ಲಿ ದಾದಂಡು. ಓಕೆ 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 ರೆಡಿ ಓಕೆ ಸ್ಟಾರ್ಟ್. ಸಿಗುತ್ತಾ ಒಂಜಿ ಒಂಜಿ ಅಲ್ವೇ ಎರಡು ಕೂಡ ಕೇಳಿ ಸಾಂಗ್ ಅಲ್ಪ ರೆಡಿ ಆಗುದಿಲ್ಲ ಅರ್ಥ ಪಕ್ಕ ಮೇಲೆ ಗುಡಿ 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 ಬಾನುಡಿರಿ ಯಾರು ಕೇಳುವ. ಓಕೆ ಅಲ್ಲಿ ವಂಶಿ ಯಾವ್ದದು ಸಾಂಗ್ ಈಗ ರೆಡಿ ಆದದ್ದು? ಬನ್ನಿ ಬನ್ನಿ ಗೆಳೆಯರಿ ಬನ್ನಿ ಬನ್ನಿ ಗಿಳಿ ಗೆಳೆಯರಿ. ಓಕೆ 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 ರೆಡಿ. ಗಟ್ಟಿ ಹೇಳ್ಬೇಕು ಯಾಕಂದ್ರೆ ಇವ್ರು ಸೂಪರ್ ಹೇಳಿದಾರಲ್ವಾ, ಅವ್ರು ಅಲ್ಲಿ ಮಲಗ್ಲಿಕ್ಕೆ ಹೇಳಿದಾರೆ ನಾನು. ಓಕೆ ಓಕೆ ರೆಡಿ 1 2 3 ಸ್ಟಾರ್ಟ್. ಬನ್ನಿ ಬನ್ನಿ ಗೆಳೆಯರಿ ಕೈ ಕೈ ಹಿಡಿಯುವ ಬೆಟ್ಟದುಟ್ಟ ಸುತ್ತಿ ಬಲು ದೂರ ದೂರ ಸಾಗುವ ಬಲು ದೂರ ದೂರ ಸಾಗುವ ದೂರ ದೂರ ಸೇರಿ ಹಸಿರು ವನವ ಸೇರುವ ಹಸಿರು ವನವ ಸುತ್ತಿ ಕೈಯ ಹಿಡಿದು ಭಾವಗೀತೆ ಹಾಡುವ ಗಾಳಿ. ಅದು ಗುಡ್ಡೆ ಗುಡ್ಡೆ ಅದು ಯಾವುದು ಯಾವುದು ಓಕೆ ಓಕೆ ನೆನಪೋಯ್ತಾ? ಗಾಳಿಯಂತೆ ತೇಲುವ ದೂರಗ ಕನ ಸೇರುವ ಹಕ್ಕಿಯಂತೆ ಪುಕ್ಕಗಿರಿಸಿ ಟುವು ಟಿವಿ ಹಾಡುವ. ಓಕೆ ಓಕೆ ಅಷ್ಟೇ. ಸೂಪರ್ ಕ್ಲಾಪ್ ಕೊಡಿ ಇವರಿಗೆ. ಓಕೆ ಸೂಪರ್ ಸೂಪರ್ ಸೂಪರ್. ಈಗ ಅವ್ರು ರೆಡಿ ಅಂತ ಕೇಳಿ ಅವ್ರಿಗೆ ಕೇಳಿ ನಿಮ್ಗೆ ಗೊತ್ತುಂಟ ಸಾಂಗ್ ಗೊತ್ತುಂಟ? ಓದ್ಯಾವ ನಿಮ್ಮ ಹತ್ರ ಸಿಡಿ ಎಷ್ಟು ಉಂಟು ಮಾರ್ರೆ ಸಾಂಗ್ ಇದ್ದು. ಓಕೆ ರೆಡಿ 1 ಯಾವ ಸಾಂಗ್ ಹೇಳ್ತೀರಾ? ರೆಕ್ಕೆಯ ಕುದುರೆ. ನಿಮ್ದು ಕೂಡ ರೆಕ್ಕೆ ಇತ್ತಲ್ಲ ಅದರಲ್ಲಿ ಇಲ್ಲ? ಓಕೆ ರೆಡಿ. ಯಾರು ಕಳ್ಸಿದ್ದು? ಅಮ್ಮ. ಅಮ್ಮ ಅಮ್ಮ ಕಲ್ಸಿದ್ದು. ಅಮ್ಮ ಕೂಡ ಸಿಂಗರ್ ಅಪ್ಪ ಕೂಡ ಸಿಂಗರ್ ಅಲ್ಲ. ನಿಮ್ದು ಇಡೀ ಮನೇಲಿ ಪದ್ಯ ಹೇಳುವವರೇ ಅಲ್ಲ, ಭಯಂಕರ ಮಾರೆ. ಈ ರೆಡಿ ಪ್ಲೇ. ಓಕೆ ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ಬ್ರೇಕ್ ಅಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ಯಾವ್ದು ಸಾಂಗ್ ಈಗ ನೀವು ರೆಡಿ? ಓಕೆ ರೆಡಿ 1 ಈತಲ್ಬರಲ್ಲಿ ಪದ್ಯ ನೋಡಿ. ರೆಡಿ 1 2 3 ಸ್ಟಾರ್ಟ್. ಬಾರಿಸು ಕನ್ನಡ ಡಿಂಡಿ ಮಾವ
ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿಯರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಯರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶೇಷ ಶಿವೇಕರ ಕೃತಿಯಲ್ಲಿ ಮೂಡಲಿ ಮಂಗಲ ಮತಿಯಲ್ಲಿ ಶೇಷ ಶಿವೇಕರ ಕೃತಿಯಲ್ಲಿ ಮೂಡಲಿ ಮಂಗಲ ಮತಿಯಲ್ಲಿ ಕವಿರುಚಿ ಸಂತರ ಆದರ್ಶದಲ್ಲಿ ಕವಿರುಚಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಸೂಪರ್ 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 ಕ್ಲಾಸ್ ಕೊಡಿ ನಿಮಗೆ. ಓಕೆ ಆ್ಯಂಡ್ ಇದು ಯಾರಿಗೆ ಈಗ ಬಾರಿಸ್ಬೇಕು ಹಂಗ ಬಾರಿಸ್ತೀರಾ? ಆಗ ಮಲಗ್ಲಿಕ್ಕೆ ಹೇಳಿದ್ರಿ, ಈಗ ಬಾರಿಸ್ತೀರಿ. ಆಗ್ಲಿ ಇರ್ಲಿ. ಇವರಿಗೆ ರೆಡಿಯಾ? ಕೇಳಿ ಕೇಳಿ. ರೆಡಿಯಾ? ಓ ಸಾಂಗ್ ಬೇರೆ ವಾಸಣ್ಣಿ. ಓಕೆ ರೆಡಿ? 1 2 3 ಸ್ಟಾರ್ಟ್. ವಾಸುತೆ ಜಾವಿದು ಮೇದವಾ ಮಾವಿದು ಕಿಸ್ಮತೋ ಕಾಲಿಕಾ ಮೂಡುದು मैं तेरी जो खुदा मुझे दे किस्मते सच कहूँ छोड़ दो तू ही हंस मेरा मेरा तू ही दे साब तेरा रास्ता तू ही दे साब तेरा वास्ते जाविदो मैं दवा माविदो किस्मत कालिका मोड़ दो बदले में मैं तेरी जो खुदा मुझे दे किस्मते सच कहूँ छोड़ दो. ಸೂಪರ್ 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 ಸೂಪರ್. ಆಟ ಹೆಂಗೆ ಕೊಂಚ ಡೌಟ್ ಹಿಂಗೆ ಅರ್ಥ ಆಯ್ತು ದೇಖಂಜಿ ಮಾಡ್ತಾರೆ ಏಜೋ ಒಂದಿಜ ಈಗ ಪಂಡ ಅವಂಚೆ ಪದ್ಯನ ಅಂಚೆನ ಅವ್ರ ಜೊತೆ ಒಂದು ಓಕೆ ಗುಡ್. ಒಳ್ಳೆಗಿದಲ್ಲ ಪದ್ಯ, ಒಳ್ಳೆ ಕರೆಕ್ಟ್ ಅಲ್ಲ, ಸತ್ಯ ಅಲ್ಲ ಇವ್ರೆ ಶಂಕರ್ ಒಳ್ಳೆ ಉಂಟಲ್ಲ. ಸಾರಿ ನನಗೆ ನೆನಪು ಹೋಗುದು. ಹೇಗಾಗಿದೆ ಸಾಂಗ್? ಒಳ್ಳೆದಾಗಿದೆಯಲ್ಲ? ಓಕೆ ಗ್ರೇಟ್. ಸೊ ಸ್ಪೋರ್ಟ್ಸಲ್ಲಿ ಫಸ್ಟಾ ನೀವು ಮೊನ್ನೆ ರನ್ನಿಂಗ್ ರೇಸಲ್ಲಿ? ಲಾಸ್ಟಾ? ರನ್ನಿಂಗ್ ರೇಸಲ್ಲಿ ಫಸ್ಟಾ ಲಾಸ್ಟಾ? ಇಲ್ವಾ? ಯಾವ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮೊನ್ನೆ ಲಾಸ್ಟ್ ಇಯರ್? ಮಾಡಲಿಲ್ವಾ? ಮತ್ತೆ ಯಾವುದ್ರಲ್ಲಿ ಕಾಂಪಿಟೇಷನ್? ಡ್ಯಾನ್ಸಲ್ಲಿ? ಮತ್ತೆ ಫ್ಯಾನ್ಸಿ ಡ್ರೆಸ್ ಯಾವುದ್ರಲ್ಲಿ ಕಾಂಪಿಟೇಷನಲ್ಲಿ ಒಂದು ಪ್ರೈಸ್ ಸಿಕ್ತು ನಿಮಗೆ? ಒಂದು ಪ್ರೈಸ್ ಸಿಕ್ತು ಅಮ್ಮ ಹೇಳಿದ್ರು ನನಗೆ. ಇಲ್ವಾ ಇಲ್ವಾ? ನಾನು ಮಾಡಿ ರನ್ನಿಂಗ್ ರೇಸಲ್ಲಿ ರಿಲೇ ಶಾರ್ಟ್ ಪುಟ್ ಹೈ ಜಂಪ್ ಇಲ್ವಾ? ಯಾವುದು ಇಲ್ವಾ? ನೀವು ನಿಮಗೆ ಮೊನ್ನೆ ಸ್ಪೋರ್ಟ್ಸಲ್ಲಿ ಪ್ರೈಸ್ ಸಿಕ್ತು ಮಾಡಿರಿ. ಮತ್ತೆ ಯಾವುದು ಡ್ಯಾನ್ಸ್ ಕಾಂಪಿಟೇಷನಾ? ಯಾವ್ದ್ರಲ್ಲಿ ಪ್ರೈಸ್ ಸಿಕ್ತು ನಿಮಗೆ? ಒಂದು ಲೋಟೆ ಮತ್ತು ತಟ್ಟೆ ಸಿಕ್ಕಿತ್ತು ನೋಡಿ. ಯಾವ್ದು ಯಾವ್ದ್ರಲ್ಲಿ? ಸಿಂಗಿಂಗ್ ಕಾಂಪಿಟೇಷನಾ? ಯಾವುದು? ಸ್ಕೇಟಿಂಗ್ ಅಲ್ಲಿ ಸಿಕ್ಕಿತ್ತು. ಮತ್ತೆ ನಾನು ಹೇಳಿದ ಅದೇ ಸ್ಕೇಟಿಂಗ್ ಅಲ್ಲಿ ಸಿಕ್ಕಿತ್ತಲ್ಲ ಪ್ರೈಸ್. ಫಸ್ಟ್ ಲಾಸ್ಟ್? ಓ ನಿಮ್ಗೆ ಕರೆಕ್ಟ್ ಇಲ್ಲ ಹೇಳಿದಲ್ಲ. ನಿಮ್ಗೆ ಯಾವ್ದೋ ಒಂದು ಪ್ರೈಸ್ ಸಿಕ್ಕಿದೆ ನಿಮ್ಗೆ. ನಿಮ್ಗೆ ಕರೆಕ್ಟಲ್ಲಿ ಎಷ್ಟು? ಸೆಕೆಂಡಾ ಥರ್ಡಾ ಫೋರ್ತಾ? ಬೆಲ್ಟಾ? ಯಾವ್ದು ಬೆಲ್ಟ್ ನಿಮ್ದು? ಓ ನಂದು ಬ್ಲ್ಯಾಕ್. ಹೌದು ನೀವು ಕರೆಕ್ಟ್ ಈಗ ಮಾತಾಡೋ ಸ್ವಲ್ಪ ಜಾಗೃತಿ ಇರ್ಬೇಕಲ್ಲ.
ಹೊಡೆದ್ರೆ ಹೋಯ್ತು, ಅವ್ರು ಬಡಿತಾರೆ ಮಲಗಿಸ್ತಾರೆ ಆಗ್ಲಿ. ಈರೆಗೂ ಪ್ರೈಸ್ ತೆಗೆದ್ವಿ ಏ ಸತ್ಯ ಮಲ್ಲೆ ಕಾಂಪಿಟೇಷನ್ ಬೋಲಿ ಸತ್ಯ ಇರ ಪ್ರೈಸ್ ತಿಕ್ಕೊಂಡು ಸತ್ಯ ಇರಿದು ಈ ವರ್ಷ ಕೊಂಚ ಕಾಂಪಿಟೇಷನ್ ಬೋಲಿ ಒಂದೇ ಬದ್ದೆ ಮಲ್ಲೆ ಮೈಕ್ ಬದಲ್ಲೇ ವಾಸುದೇವ ಸೂಪರ್ ಪ್ರೈಸ್ 100% ತಿಕ್ಕೊಂಡು. ಈ ಡ್ಯಾನ್ಸ್ ಮಾಡಿದಾರತ್ತೆ ಲಾಸ್ಟ್ ಇಯರ್ ಸ್ಕೂಲ್ ಡೇಗೆ ಓ ಸಾಂಗ್ ಮಾಡ್ತೀನಿ. ಓ ಸಾಂಗ್ ಬಲ್ಲೆ ಬಲ್ಲೆ ಹೆಂಗ್ ಬೋಡೋ ಸಾಂಗ್ ಓ ಸಾಂಗ್ ಈ ಫಸ್ಟ್ ರೋಡ್ ಇರ್ತಾರ ಸೆಕೆಂಡ್ ರೋಡ್ ಅದು ಲಾಸ್ಟ್ ಇಡ್ತಾರೆ ಓಪನ್ ಸೆಕೆಂಡ್ ಓ ಸ್ಟೆಪ್ ಮಾಡ್ತೀನಿ ಸ್ಟಾರ್ಟಿಂಗ್. ಓ ಸಾಂಗ್ ಸ್ಟೆಪ್ ಇಂಚನಾ ಬಗೋ ಸ್ಟೆಪ್ ಓ ಸ್ಟೆಪ್ ಇಂದು ಅದ ಅವೇ ಅದ ಬಗ ಬಗೋ ಇರ ಅಲ್ಲ ಐತೆ ಏತ್ ಪ್ರೈಸ್ ಸಾಂಗ್ ತಿಕ್ಕದ ನೀರಿಗೆ ಓ ಸಾಂಗ್ ಬಂತಿ ನೀರು ಓ ಅದೇ ಪೂರ ಜೆಪ್ಡೌನೆ ಓಕೆ ಇರ್ನ ಫುಲ್ ಅವೇ ಇದೆ ಭಾರಿ ಅಡ್ಡದ್ರಿ ಇದು ಡ್ಯಾನ್ಸ್ ಮಾಡಿದ್ರಿ ಇದು ಲಾಸ್ಟ್ ಸ್ಕೂಲ್ ಡೇಗೆ ಓ ಸಾಂಗ್ ಬಂದ್ರಿ ಮರತ್ ಹೋದ ಓ ಸ್ಟೆಪ್ ಹೊಡೆದ್ರಿ ನೆನಪುಂಡೆ ಸ್ಟಾರ್ಟಿಂಗ್ ಸ್ಟೆಪ್ ಇಜ್ಜ ಸ್ಟೆಪ್ ಇಜ್ಜ 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 ಇಂಜನ ಸ್ವಿಮ್ಮಿಂಗ್ ಮಾಡ್ಬಿಡಿ ಈ ಡ್ಯಾನ್ಸ್ ಮಾಡ್ತಾರದೆ ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಯಾವ ಸಾಂಗ್ಗೆ ರಂಗಮ್ಮ ಮಂಗಮ್ಮ ಯಾವ ಸ್ಟೆಪ್ ಹಾಕಿದ್ದ ಅದಕ್ಕೆ ಸ್ಟಾರ್ಟಿಂಗ್ ಹೀಗೆ ಯಾವ್ದು ಹೀಗೆ ಅಲ್ಲ ಓಕೆ ಒಟ್ಟು ಮುಂದಲೆ ನನ್ನ ಸ್ಟೆಪ್ ದಲೆ ಈ ಬಕ್ಕ ಬರೋಡು ಯಾವ್ದು ಸ್ಟಾರ್ಟಿಂಗ್ ಯಾವ್ದು ಪದ್ಯ ಹೇಳಿ ಯಾವ್ದು ಸ್ಟಾರ್ಟಿಂಗ್ ಪದ್ಯ ರಂಗಮ್ಮ ಅಲ್ಲ ಓಕೆ ರಂಗಮ್ಮ ಹೇಳಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಯಾವ್ದು ಹೀಗೆ ಮತ್ತೆ ಯಾವ್ದು ನೆಕ್ಸ್ಟ್ ಸ್ಟೆಪ್ ನೆನಪೋಗಿದ ಹೀಗೆ ಆದ್ಮೇಲೆ ಮತ್ತೆ ಲಾಸ್ಟಿಗೆ ಹೀಗೆ ಅಲ್ಲ ಮತ್ತೆ ಹೀಗೆ ಮತ್ತೆ ಯಾವ್ದು ಈ ರೋಜ್ ಮತ್ತೆ ಸ್ಟೆಪ್ ಬಂತಿದ್ದು ಒಂದು ಇಂಚ ಮಾಡ್ತಾರೆ ಬೇಕಾ ಲಾಸ್ಟಿಗೆ ಮೇಲೆ ಇದು ಜಪ್ಪ ಇಂಚ ಬಕ್ಕ ನೆಕ್ಸ್ಟ್ ಕಾರ್ ಇಡ್ಬುರ ಓ ಇಂಚ ನೀರು ಇಡ್ಬುರ ನೆಕ್ಸ್ಟ್ ಕಾರ್ ಇಡ್ಬುರ ಓ ಇಂಚ ಉಂತುವರ ಹೀರೋ ಸ್ಟೆಪ್ ಮಾಡ್ತೀನಿ ಅಲ್ಲ ಒಂದು ನೀರು ಬನ್ನಿ ಓ ಸಾಂಗ್ ಹೋಯ್ತು ಬನ್ನಿ ಆ ಕಡೆ ಮಲ್ಲೆ ಓ ಸಾಂಗ್ ಓ ವಾಸಿದೆ ಅದೇ ವಾಸಿದೆ ಅವೇ ಅದ ಬನ್ನಿ ಇದೆ ಅತ್ತ ಓಕೆ ನಿನಗೆ ಫೇವ್ರೆಟ್ ಫ್ರೂಟ್ಸ್ ಯಾವ್ದ್ರಿ ಸರಿ ಆಗ್ತಂತ ಓಕೆ ಭಯಂಕರ ಸ್ಟೈಲ್ ಮಾರ ನಿಮ್ದು ಓಕೆ ಫೇವ್ರೆಟ್ ಫ್ರೂಟ್ಸ್ ಯಾವ್ದು ಆಪಲ್ ಮತ್ತೆ ಬನಾನಾ ಮತ್ತೆ ಈಗ ಕಿವಿ ಕಟ್ಸ್ತೀರ ನಂದೀಗ ಕಿವಿಯಾ ಅದು ಒಳ್ಳೆ ಉಂಟು ಕಿವಿ ಯಾರ್ದು ಅಂಗಡಿ ಅವ್ರದ್ದು ಕಿವಿಯಾ ಅಲ್ಲ ಮತ್ತೆ ಬೇರೆ ಯಾವ್ದು ಇಷ್ಟ ಚಿಕ್ಕ ಮತ್ತೆ ಬದನೆ ಪಪ್ಪಾಯ ಮತ್ತೆ ವಾಟರ್ ಮೆಲನ್ ಮತ್ತೆ ಅಷ್ಟೇಯಾ ಓಕೆ ಸೂಪರ್ ನಿಮ್ಗೆ ಯಾವ್ದು ಫೇವ್ರೆಟ್ ಗ್ರೇಪ್ಸ್ ಮ್ಯಾಂಗೋ ವಾಟರ್ ಮೆಲನ್ ಕಡೆಗೆ ಆಪಲ್ ಸ್ಟ್ರಾಬೆರಿ ಹೌದಾ ವೆಜಿಟೇಬಲ್ಸ್ ಅಲ್ಲಿ ಕ್ಯಾರೆಟ್ ಅಷ್ಟೇ ಇದು ಸೌತೆಕಾಯಿ ಅದು ಇಷ್ಟ ಇಲ್ವಾ ಓಕೆ ಗ್ರೇಟ್ ಇರೆಗೂ ಇಷ್ಟೇ ಫ್ರೂಟ್ಸ್ ಸ್ಟ್ರಾಬೆರಿ ಬಕ ಕಿವಿ ಇರ್ನಲ್ಲ ಕಿವಿ ಮಾರ ಕಿವಿ ಬಕ ಸ್ಟ್ರಾಬೆರಿ ಬಕ ಕಿವಿ ಓಕೆ ತರಕಾರಿ ವೆಜಿಟೇಬಲ್ಸ್ ಕ್ಯಾರೆಟ್ ಹೌದಾ ನೀವು ರಡ್ ಜನ ಕ್ಯಾರೆಟ್ ಸಂಜೆ ನಿಮ್ಗೆ ವೆಜಿಟೇಬಲ್ಸ್ ಯಾವುದು
ಕುಂಬುಡ. ಕುಂಬುಡ ದೃಷ್ಟಿ ತೆಪ್ಪರ ಯಾರು ಕುಂಬುಡ. ಓಕೆ ಕುಂಬುಡ ಎಡ್ಡೆನೆ ಇಷ್ಟ ನೀರಿಗೆ ಅಂದೆ ಹೌದೇನೆ ಕುಂಬುಡ ಇಷ್ಟ ಈಗ ಅಮ್ಮ ಎಡ್ಡೆ ಕುಂಬುಡ ಟೈಪ್ ಮಲ್ಪೇರ ಅಂದೆ. ಓಕೆ ಬಕ್ ಬೇತೆ ಬೇತೆ ತರಕಾರಿ ಇಷ್ಟ ಇರಿಗೆ ಕುಂಬುಡ ಹೊಡ್ತಿತ್ತು ಬರ್ರಲ್ಲಿ ಇರು ಕುಂಬುಡನೇ ಬರ್ತಾರೆ ಎರಡು ಬಕ್ಕು ತೌತೆ ಮಲಮಲ್ಲ ಬಲ್ಲಿ ಹಾ. ಓಕೆ ಬಕ್ಕ ಬಕ್ಕ ಏನ ಕ್ಯಾರೆಟ್ ಇಷ್ಟನೇ ಬೀಟ್ರೂಟ್ ಇಷ್ಟ ಟೊಮ್ಯಾಟೊ. ಓಕೆ ಬಕ್ಕ ನೀರುಳ್ಳಿ. ಓಕೆ ಗ್ರೇಟ್ ಆ್ಯಂಡ್ ಈ ವೆಜಿಟೇಬಲ್ಸ್ ಅಂತ ಇಷ್ಟ ಅದೇ. ಓಕೆ ಬರ್ಡ್ಸ್ ಅವು ಇಷ್ಟ ಈಗ ಲವ್ ಬರ್ಡ್ಸ್ ಬಕ್ಕ ಲವ್ ಬರ್ಡ್ಸ್ ಎಂಚ ಅಲ್ಪುಂಡಿ ವಾಸುದೇವರ ಅಂದೆ ಲವ್ ಬರ್ಡ್ಸ್ ಅಂಚ ಅಲ್ಪುಂಡ ಅಂಚ. ಓಕೆ ಬಕ್ಕ ಬೇತೆ ಬೇತೆ ಲವ್ ಬರ್ಡ್ಸ್ ಬಿಡ್ದು ಬರ್ಡ್ಸ್ ಪ್ಯಾರೆಟ್ ಬಕ್ಕ ಪಿಕಾಕ್ ಬಕ್ಕ ಕೋರಿ ಅತ್ತ. ಓಕೆ ಓಕೆ ನೆಕ್ಸ್ಟ್ ಏಜಾ. ಓಕೆ ಇದೆ ಬರ್ಡ್ಸ್ ಪಿಕಾಕ್ ಬಕ್ಕ. ಹೇ ಪಿಕಾಕ್ ಕಲರ್ ಅದು ಬರೋದು ಡಾರ್ಕ್ ಗ್ರೀನ್ ಬಕ್ಕ ಡಾರ್ಕ್ ಬ್ಲೂ ಡಾರ್ಕ್ ಗ್ರೀನ್ ಬಕ್ಕ ಡಾರ್ಕ್ ಗ್ರೀನ್ ಐ ಥಿಂಕ್ ಲೈಟ್ ಗ್ರೀನ್ ಅಂತ ಲೈಟ್ ಗ್ರೀನ್ ಅಂತ ఉన్నది. ಓಕೆ ನೆಕ್ಸ್ಟ್ ಪಕ್ಕದ ಕಲರ್ಸ್ ಲೈಟ್ ಬ್ಲೂ ಇರ್ನ ಡಾರ್ಕ್ ಬ್ಲೂ ಒಬ್ರು ಭಯಂಕರ ಅದೇ ಇರ್ನ. ಓಕೆ 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 ಬಕ್ಕ ಬಕ್ಕ ನೆಕ್ಸ್ಟ್ ಕಣ್ಣದ ಕಲರ್ ಹೋಯ್ತಾ ಬ್ಲ್ಯಾಕ್ ಕೆಂಪು ಅನ್ನೋದು ಅದು ಹೆಂಗ್ಲ ಗೊತ್ತು ಜಾನ ಎರಡು ಕೇಮಿ ಅನ್ನ. ಓಕೆ ನಿಮ್ಗೆ ಯಾವುದು ಫೇವ್ರೆಟ್ ಬರ್ಡ್? ಪಿಜಿನ್ ಬೇತೆ ಪಿಜನ್ ಬರ್ಡ್ಸ್ ತಗೇನಿ ಪಿಜನ್ ದ ಬಾತ ನೀರು ಉಯ್ಯೆ ಪಿಜನ್ ಬಕ ಬ್ಯಾಟ್ ಯಾನ್ ಬರ್ಡ್ಸ್ಗೆ ನೀರು ಬ್ಯಾಟ್ ಬಾಲ್ ಬ್ರೋ ಬ್ಯಾಟ್ ಇರ ಇಷ್ಟನಾ ಆ ಬರ್ಡ್ಸ್. ಓಕೆ 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 ಬಕ ಆ ಬ್ಯಾಟ್ ಎಂಚ ನೀರು ನೀವು ಎಂಜಾವು ಅವು ಲೈಕ್ ದಿಸ್ ಲೈಕ್ ದಿಸ್. ಓಕೆ 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 ಬ್ಯಾಟ್ ಇಸ್ ಲೈಕ್ ದಿಸ್ ಓ ಲೆಗ್ ದಿಸ್ ಬಂಡ ಲೆಗ್ ದಿಸ್ ಅಪ್ ನೋ ನೋ ನೋ. ಓಕೆ 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 ನೆಕ್ಸ್ಟ್ ಬರ್ಡ್ ಪ್ಯಾರೆಟ್. ಓಕೆ ನೆಕ್ಸ್ಟ್ ಗೊತ್ತಿಜಿ. ಓಕೆ ಸೊ ವಂಶಿ ನಿಮಗೆ ಫೇವ್ರೆಟ್ ಆನಿಮಲ್ ಯಾವುದು? ಡಾಗ್. ಹೇಗೆ ಮಾಡ್ತದ ಡಾಗ್? ಹೇಗೆ ಕೂಗ್ತದೆ? ಬೇವು ಬೇವು ಅಂದದೆ. ಓಕೆ ಮತ್ತೆ ನೆಕ್ಸ್ಟ್ ಅನಿಮಲ್ ಯಾವ್ದು ತುಂಬಾ ಇಷ್ಟ? ಹೇಗೆ ಮಾಡ್ತದೆ? ಅಮ್ಮ. ಓಕೆ ಓಕೆ ನೆಕ್ಸ್ಟ್ ಯಾವುದು? ಕೋಳಿ ಅನಿಮಲ್ ಇರ್ಲಿ ಅದು ನಿಮ್ಮ ಅದು ಕೋಳಿ ಹೇಗೆ ಮಾಡ್ತದೆ ಹೇಳಿ? ಕೋ. ಓಕೆ ಓಕೆ ಅದರಲ್ಲೂ ಪದ್ಯ ಹೇಳ್ತದಲ್ಲ ಅದು ಕೋ. ಓಕೆ ನೆಕ್ಸ್ಟ್ ಅಷ್ಟೇ. ಓಕೆ ಸೊ ಬೇರೆ ಇದು ಮಂಕಿ ಅಂದ್ರೆ ಮಂಕಿ ಹೇಗೆ ಮಾಡುದು ಅಂತ ನಾನು ಕೇಳಿದ್ರೆ ಅದರಲ್ಲಿ ಆನ್ಸರ್ ಇಲ್ಲ ನಿಮ್ಮ ಹತ್ರ, ಹಾಗಾಗಿ ನೋ. ಓಕೆ ಗ್ರೇಟ್. ಗೊತ್ತುಂಟಾ ಗ್ರೇಟ್ ಮಾರೆ ಮಂಕಿ ಸೂಪರ್ ಮಂಕಿ ಅದಲ್ಲ ಟ್ರರ್ ಅಂತ ಹೇಳೋದು. ಓಕೆ ಗ್ರೇಟ್. ಎಲಿಫೆಂಟ್ ಹೇಗೆ ಮಾಡ್ತದೆ? ಗೊತ್ತಿಲ್ಲ. ಎಲಿಫೆಂಟ್ ಹೀಗೆ ಮಾಡ್ತದ? ಓಕೆ ನಿಮ್ಮ ಫೇವ್ರೆಟ್ ಅನಿಮಲ್ ಯಾವುದು? ಲಯನ್ ಬೇಕು. ಚೀತಾ ಬೇಕು. ಬ್ಯಾರ್ ಬ್ಯಾರ್. ಓಕೆ ನೆಕ್ಸ್ಟ್ ಎಲಿಫೆಂಟ್. ನೆಕ್ಸ್ಟ್ ಡಾಗ್ ಬೇಕು. ಕ್ಯಾಟ್ ಬೇಕು. ಕೌ ಬೇಕು. ಗೋಟ್ ಬೇಕಾ? ಗೋಟ್ ಏನ್ ಚಾಲ್ಕೊಂಡು ಡುಡು ನಾಯಿ ಚಾಲ್ಕೊಂಡಿರ್ನ ಭೌ. ಓಕೆ ಅಂಡ್ ಬಕೋ ಬನ್ನೀರ್ ಪುಚ್ಚ ಏನ್ ಚಾಲ್ಕೊಂಡು ಓಕೆ ಇನ್ನೇ ಮುಚ್ಚೆ. ಓಕೆ ನೆಕ್ಸ್ಟ್ ದನ ಪೆತ್ತ. ಸುಖ ಮಲ್ಪೆ ಗುಡ ಸುಖ. ಓಕೆ ನೆಕ್ಸ್ಟ್ ಇದು ಜಾಸ್ತಿ ಮಾಡಿ ಎಲಿಫೆಂಟ್. ಎಂಜೋ
ಓಕೆ ನೆಕ್ಸ್ಟ್ ಇರ ಕೊಂಚ ಮಂಡರು ಗೋಟ್ ಎಂಚ ಕುಕ್ಕುಡು ಕುಕ್ಕುಡು ಇರ್ನ ಗೋಟ್ ಈರ ತಾಂಕುದಿನ ಅಂದತೆ ಇರ್ ಬಾರಿ ಟ್ರೈ ಮಾಡ್ತಾರ ಪಂಡ ಪಾರ್ಸಲ್ ಅವ ಅಡೆ ಮುಟ್ಟ ಒಯ್ದಿನಿದ್ದ ಕುಕ್ಕುಡು ಮುಟ್ಟ ಒಯ್ದಿನಿ ಇತ ನನ್ನ ಉರ್ದುದ ಚಟ್ನಿ ಮಾಡ್ಬೇರ ಕುಕ್ಕುದ ಚಟ್ನಿ ಮಾಡ್ತಾರೆ ಓಕೆ ಹಾ ನೆಕ್ಸ್ಟ್ ಐಟಮ್ ಎನಿಮಲ್ ಲಯನ್ ಎಂಚ ಅನ್ಕೊಂಡು ಲಯನ್ ಬಾಬು ಓಕೆ ಲಯನ್ ಎಂಚ ಅನ್ಕೊಂಡು ಓಕೆ ಚೀತಾ ಅವ ಓಕೆ ಅವು ಇರಗೆ ಹೆಚ್ಚಿನ ಅಂಶ ಶೀತನೇ ಇರಗೆ ನೆಕ್ಸ್ಟ್ ಬೇತು ಒಂಜಿ ಅವು ಎಂಚ ಮುಂದೆ ಬ್ಯಾರ್ ಓಕೆ ಎಂಚ ಅನ್ಬಿಡು ಓಕೆ ನೆಕ್ಸ್ಟ್ ಬಕ್ಕೊಂಜಿ ಫೆರ್ಮರಿ ತೂತಾರೆ ಇರಿ ಅವು ಎಂಚ ಅನ್ಬಿಡು ಆಮೇಲೆ ಓಕೆ ಪೆರ್ಮರಿ ಅಂಚತೆ ಗ್ರೇಟ್ ಸ್ನೇಕ್ಸ್ ಪೆರ್ಮರಿ ಬಿಡ್ದು ಎನಕೊಂಡ ಬಿಡ್ದು ಸರ್ಪ ಅವು ಬಿಡ್ಸದೆ ಭಾರಿ ಡೇಂಜರ್ ಇರ ಅಗ್ಗಿಂದ ಫೋನ್ ಮಾತ್ರ ಓಕೆ ಸೊ ಇರ್ನ ಫೇವ್ರೆಟ್ ಆನಿಮಲ್ಸ್ ಅವ ಆನಿಮಲ್ ಕಪ್ಪೆ ಅವು ಕಪ್ಪೆ ಎಂಚ ಅನ್ಬಿಡು ಓಕೆ ಸೂಪರ್ ಸಾಲಿಡ್ ಇರ್ನ ಕಪ್ಪೆ ಎಂಚ ಅನ್ಬಿಡಿ ಬ್ರೌನ್ ಓಕೆ ನೆಕ್ಸ್ಟ್ ಡಾಗ್ ಓಕೆ ಡಾಗ್ ಓ ಸೌಂಡ್ ಮಲ್ಪುಂಡು ಎಂಚ ಓಕೆ ನೆಕ್ಸ್ಟ್ ಕ್ಯಾಟ್ ಓಕೆ ಬಕ್ ಎಲಿಫೆಂಟ್ ವಾನಮ್ದು ಎಲಿಫೆಂಟ್ ಒಂದು ಗುಣ ಮಲ್ಪುಳು ಎಲಿಫೆಂಟ್ ಓಕೆ ನೆಕ್ಸ್ಟ್ ಕೌ ಮ್ಯಾವ ನೆಕ್ಸ್ಟ್ ಅನಿಮಲ್ ಗೊರಿಲ್ಲ ಎಂಚೆ ಗೊರಿಲ್ಲ ಎಂಚೆ ಅದೇ ಮಂಕಿ ಅದೇ ಅವು ಇಂಚ ಮಾಡ್ಬಿಡು ಒಬ್ಬರು ಓಕೆ ಸೊ ಅನಿಮಲ್ ಇತ್ತೆ ಆಚ್ ಇಷ್ಟ ಓಕೆ ಸೊ ವೀಕ್ಷಕರ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ ಕಾರ್ಯಕ್ರಮ ಮುಂದುವರಿದೆ. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು. ಓಕೆ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ನಂದಿನಿ. ನಂದಿನಿ ಬೈಟ್ ಚಾಕ್ಲೇಟ್ ತಿಂತಾರೆ ಇರೊಂದು ಇಜ್ಜತೆ ಈ ತಿಂದು ಬರೋಣ ಹೆಂಗವೇ. ಓಕೆ ನಂದಿನಿ ಬೈಟ್ ಅವೇ ಒಂದು ಚಾಕ್ಲೇಟ್ ತಿಂದು ಬರೋಣ ಟೇಸ್ಟ್ ಅವೇ. ಓಕೆ ನಂದಿನಿ ಬೈಟ್ ಅವೇ ಚಾಕ್ಲೇಟ್ ಹೇಗೆ ಇದೆ ಅಂತ ಹೇಳ್ಬೇಕೀಗ, ಟೇಸ್ಟ್ ಮಾಡಿ ಆಯ್ತಾ. ಓಕೆ ವಾವ್ ಬಾರಿ ಖುಷಿ ಆನದ ಇರು ಕುಡಂಜಿ ಬೋಡಿ ಕೊರ್ಪು ಜಾನ್. ಓಕೆ ಎಸ್ ಸೊ ಇರಿಗೇಂಚಾನ್ ಚಾಕ್ಲೇಟ್ ಸೂಪರ್ ಅಣ್ಣ ಹೌದಾ ಇಂಚ పోయిని ಗ್ರೇಟ್ ಅಂಡ್ ಚಾಕ್ಲೇಟ್ ಮಸ್ತ್ ಇಷ್ಟ ಅನ್ನೋದು ಇರಗೆ ಚಾಕ್ಲೇಟ್ ಬಂದು ಇಷ್ಟ ಅದೇ ಈಗ. ಓಕೆ ನನ್ನ ಫ್ರಿಡ್ಜ್ ಚಾಕ್ಲೇಟ್ ಗೆಪ್ಲೆ ಅಪ್ಪ ನೆನಪಿಸಿರು ಏನು ಮಮ್ಮಿ ನೆನಪಿಸಿರು ಬಾಕಿಂಕ್ಲು ಆಯ್ತು ಬಗ್ಗೆ ಪಾತಿರ್ಗ ಅವೇ ಫುಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತು ರೂಪಾಯಿ ಹೌದಾ. ಜಾಸ್ತಿ ತಿನ್ರೆ ಬರಲಿ ಚಾಕ್ಲೇಟ್ ಅವೇ ಬಟ್ ಒಂದು ಜಾಸ್ತಿ ತಿನ್ನಲಿ ನಂದಿನ ಬಿಟ್ಟು ಎಡ್ಡೆಡ್. ಓಕೆ
ಸೊ ಇರ್ನ ಚಾಕ್ಲೇಟ್ ಎಡ್ಡೆತ್ತನೆ ಅಂದೆ ಅವು ಎಂಚಾಯ್ತು ವಾಸುತ್ತೆ ಲೆಕ್ಕನ ಎತ್ತನೆ ಎಡದ್ನದೆ ಖುಷಿ ಏರ್ ಬರೋ ಬೈದರ್ ಬನ್ನಿ ಇಲ್ಲಾಡ್ದು ಅಮ್ಮ ಅವೇ ಅದೇ ಅಮ್ಮ ಓಕೆ ಬಾಲೆ ಆಂಟಿ ಓಕೆ ಅಮ್ಮನ ಬದರದೆ ಜಯ ಓಕೆ ಜಯ ಅಂಡ್ ಆಂಟಿನ ಬದಾರೆ ಸ್ನೇಹ ಜೋಕುಲ ಬದಾರೆ ಬಾಲ್ಯದ ಬದಾರೆ ಓಕೆ 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 ಸೂಪರ್ ಅಂಡ್ ಅಮ್ಮಡ ಪಾತ್ರ ಅದೇ ಈ ದಾದಪುರ ಪಂತರ ಸುಳ್ಳು ಸತ್ಯ ಊರು ಗೊತ್ತಾಡೋದು ಹೆಂಗೆ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಇರ ಬುದರ ಜಯಶ್ರೀ ಓಕೆ ಮೇರೆ ಇಲ್ಲಾಡಿ ಎಂಚಲಿಪ್ಪರು ಅಮ್ಮ ಬೆಚ್ಚೋಡು ಬೆಚ್ಚೋಡು ತೆರವರಲ್ಲಿ ಪೇರದೆ ಹೆಚ್ಚಿನ ಅಂಶ ಬಡವ ಇಜ್ಜಿಂದಾನಲ್ಲಿ ರೈಸ್ ಪಾಡುವಾರ ಅಪ್ಪಾಗ ಬೆಚ್ಚೋಡು ಹೆಂಗ್ ಬಡ್ಚಿ ಅಮ್ಮ ಅವನ್ ಪೇರ ಹೆಂಗ್ ಬಡ್ಚಿ ಜಯ ಅಂತ ಅಂಚಪುರದಲ್ಲ ಜದೆ ಪಪ್ಪ ಬರ್ಬೇಡ ಓಕೆ ಪಪ್ಪಗೆ ಏನ್ ಜಾನ್ ಇದೆ ಪಪ್ಪ ಬರ್ಬೇಡ ಅಂಚ ಜಯ ಒನಸ್ ಬುಡ್ಚಿಂದ ಬಗ ಇಂಚನೆ ಜಯ ಅನ್ಲೆ ಪೇರು ಜಯ ಓಕೆ 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 ಜಯ ಮೊಬೈಲ್ ತುಲಾ ಓಕೆ ಆವಡ ಓಕೆ ಗ್ರೇಟ್ ಅಂಡ್ ದಾದೆ ಆವಡ ಮೇರೆ ಇನ್ ಫ್ಯೂಚರ್ ಅಂಚದಾಲೆ ಶಾಲೆನ ಪೋಲ್ ಓಕೆ ಸೊ ಟೀಚಿಂಗ್ ಪುರ ಮಲ್ಪೇರ ಇಲ್ಲಾಡು ಎರೆ ಪುರ ಟೀಚಿಂಗ್ ಮಲ್ಪೇರು ಎರೆ ಪುರ ಅಜ್ಜಗ್ಲ ಅಜ್ಜಿಗ್ಲ ಕೋಲ್ ಪುರ ಉಂಡೆ ಕೋಲು ಅಜ್ಜ ಮಿನಿಕ್ ಏನ್ ಜೇರಿಂದಂಡ ಕುಟ್ಟುವೇರ ಅದೇ ಒಯ್ಟಿ ಕುಟ್ಟು ಕೋಲ್ಡೆ ದಯ ಕುಟ್ಟು ಒಂದಿನ ಬೈ ಮಿಸ್ಟೇಕ್ ಇಲ್ಲ ಬಂಜಿ ಕಿಕ್ ಮಾಡಿದೆ ಬಂಜಿ ಕಿರ್ಲ ಕಿಕ್ ಯಾವ ಬಂಜಿ ಕಿಕ್ ಮಲ್ದಿನಿ ಆರ್ ಕಾರಣ ಐತನ ಮಂಡೆ ನಿಂದು ಅಂದಿನ ಅನ್ನೆಲಕ್ತ ಆಗದಿನ ಮಂಡೆ ಈ ಮಂಡೆ ಈತ್ ಮಲ್ಲ ಕುಂದಾತನ ಇದಲ್ಲ ಗುಲ್ಲೆ ಮಿನಿ ಲಕ್ಕದನೆ ಜೊತೆ ಆಂಟಿ ಫುಡ್ದಿನ ಅಂದೆ ಓಕೆ ಯಾನು ಕೂಡ ಪನ್ಪೇನ ಅಜ್ಜೆರಡು ಕೂಡ ನಾಲ್ ದರ್ಪರ ಓಕೆ ಸೊ ಇತ್ತೆ ದಾದ ತಿಂಡಿ ಮೇರೆಗೆ ಇಷ್ಟಪಡು ಪಲಾವ್ ಬಕ ಇಡ್ಲಿ ಮಸ್ತ್ ಇಷ್ಟ ಆಗ್ಯಾರ ಅದೇ ಓಕೆ ಗೊತ್ತಾ ಇಡ್ಲಿ ಮಸ್ತ್ ಇಷ್ಟ ಅಂಡ್ ಮೇರೆ ಇರೇ ದಾದ ಇಷ್ಟ ಬಂದ ದಾದ ಮಲ್ಲ ಬಕ್ ದಾದ ಅಪ್ಪರ ಫಿಲ್ಮ್ ಆಕ್ಟರ್ ಓ ದೇವ ಫಿಲ್ಮ್ ಆಕ್ಟರ್ ಓಕೆ ಇದು ಆಕ್ಟಿಂಗ್ ಪುರ ತೋಂದು ಪರ ಇರ್ನ ಟಿವಿಡ್ ಆಕ್ಟರ್ ಏರ್ ಆಕ್ಟರ್ ಇಷ್ಟ ಬಾಹುಬಲಿ ಅವಡ್ ಬಾಹುಬಲಿ ಬಾರಿ ಇಷ್ಟ ಅವಡ್ ಓಕೆ ಓಕೆ ಅಂಡ್ ಆಲ್ ದಿ ಬೆಸ್ಟ್ ಮೇರೆಗೆ ಅಂಡ್ ಮೇಡಮ್ ಕೊರ್ಲೆ ಏರೆ ಶ್ರೇಯಾ ಆಂಟಿ ಸ್ನೇಹ ಆಂಟಿ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಪಂಡ ಸ್ನೇಹ ಆಂಟಿ ಪಂಡ ಏನ್ ನಿಕ್ಕು ರಿಲೇಷನ್ ಫ್ಯಾಮಿಲಿ ಫ್ರೆಂಡಾ ಓಕೆ ಅಂಡ್ ಇಲ್ಲ ಬರೋದು ಪೋರ ಮೇರ್ನ ಅಂದೆ ಇರ್ನೋಟೆ ಎಂಚ ಮೇರೆ ಜಾಲಿಯಾ ಓಕೆ ಇರ್ನ ಊರು ಅಲ್ಪ ಬಾಂಬೆ ಓಕೆ ಸೂಪರ್ ಅಂಡ್ ಈರ್ ದಾದ ಮಲ್ಪೋರ ಟೀಚಿಂಗ್ ಮಲ್ಪೋರ ಇಜ್ಜಿ ತಾಯಿ ಟೀಚಿಂಗ್ ಮಾಲ್ ಜೋರ್ಲೇರಾ ಬಕ್ಕದಾಗಿ ಟೀಚಿಂಗ್ ಮಾಲ್ ಇನ್ನು ಟೀಚಿಂಗ್ ಮಾಲ್ ಬಿಡವಾ ಓಕೆ ಅಂಚ ಮೇರೆ ಪಾಪ ಒಳ್ಳೆಯರು ಓಕೆ ಈರ್ ಮೊಬೈಲ್ ಜಾಸ್ತಿ ಕೊರೊಂದು ಪರತ್ತ ಮೇರೆಗೆ ಈಜಾ ಓಕೆ ಓಕೆ ಸೂಪರ್ ಅಂಡ್ ಆಲ್ ದಿ ಬೆಸ್ಟ್ ಇರಲ್ಲ ಈ ಜಾಬ್ ಒಂದಿಲ್ಲ ಅನ್ನೋದು ಈಜ್ ಓಕೆ ಓಕೆ ಥ್ಯಾಂಕ್ ಯು ಅಂಡ್ ಬಾಲೆ ಕೊರ್ಲಿ ಪುತ್ರ ದಾದ ಅಮ್ಮ ಇರ್ಲ ಅಂದೆ ಮೇರೆ ಏರೆ ಈರ್ನಾಗ ಈರ್ ಏತ್ನ ಕಾಸು UKG ಓ ಸ್ಕೂಲ್ ಅಂತ ಓಕೆ ಓಕೆ ಹೆಂಗ್ ಬರೋಲ್ಲ ಇರ್ನ ಸ್ಕೂಲಿಗೆ ಬೈಜದೆ ಗಡ್ಡ ಎತ್ತಿನಾಗಲೇ ಬರ್ರ ಬಲ್ಲಿ ಅದೇ ಹಂಗೆ ಗಡ್ಡಗೆ ಎತ್ತು ಬರ್ಪೆ ಅವಾ ಓಕೆ ಆಲ್ ದಿ ಬೆಸ್ಟ್ ಇರಾಗಿ ಯಾರು ಬರ ಬೈದಾರೆ ಪಪ್ಪ ಅಮ್ಮ ಬಾಲೆ ಓಕೆ ಪಪ್ಪರ ಬದರ್ತದೆ ದಯಕರ್ ಶಾಂತಿ ಓಕೆ ಅಮ್ಮನ ಬದರ್ತದೆ ಅಶ್ವಿನಿ ನಕ್ಷತ್ರ ಓಕೆ ನೆಕ್ಸ್ಟ್ ಬಾಲದ ಬದರ್ತದೆ ಸಾಯಿಶ್ರೀ ಓಕೆ ಸೂಪರ್ ಅಂಡ್ ಇದ ಪಪ್ಪಡ ಬಾತಾರ ಬಗೀರ್ ಒಯ್ಕ್ ಬರ ಬಂದಿ ಚಾಕ್ಲೇಟ್ ಫ್ರಿಜ್ ಗಿಫ್ಟ್ನಾಗ ನೆನಪಿರುತ್ತೆ ಆಯ್ತಾ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳ ಓಕೆ ನಮಸ್ತೆ ಸರ್ ನಮಸ್ತೆ ಹರಿ ಓಂ ಸೊ ಇದು ಬದರಿಂಜ ದಯಾಕರ್ ಸರ್ ಓಕೆ ಗ್ರೇಟ್ ಅಂಡ್ ಮೇರೆ ಇಲ್ಲ ಡೆಂಚಿ ಪೋಕ್ರಿ ಮಲ್ಪೆ ಮಸ್ತ್ ಪೋಕ್ರಿ ಜೋರು ನೋಡಿ ಪೋಕ್ರಿ ಮಲ್ಪೆ ಓಕೆ ಪಾಪ ಬಾಲೆ ಅಂತ ಮಸ್ತ್ ಪಾಪ ಹೆಂಗ್ ಗೊತ್ತಾ ನಿಂಗೆ ಅಂಚೆ ಮೇರೆ ಪದ್ಯ ಬರೋ ಬಾರಿ ಎಡೆ ಅಂತ ಈರು ಕೂಡ ಪದ್ಯ ಕಲ್ಪ ಅವ್ರಿಗೆ ಅಂದ ಈರು ಸಿಂಗರ್ ಹಾಗೆ ಇಂಟ್ರೆಸ್ಟ್ ಇಜ್ಜಿ ಸಿಂಗಾರತ್ತೆ ಇಂಜಿ ಫನ್ ಪಾರ್ತೆ ಪದ್ಯ ಫನ್ ಪಾರ್ತೆ ಇಜ್ಜಿ ಅನ್ನು ವಾಯ್ಸ್ ಪುರ ಹೋಗ್ತಾನೆ ಓಕೆ ಸೂಪರ್ ಅಂಡ್ ಮೇರೆ ಇನ್ ಫ್ಯೂಚರ್ ದಾದ ಅವಳು ಇದೊಂದು ಆಸೆ ಬಟ್ ಅಂಚೆನಿ ದಾದ ಆವಡು ಜತ್ನ ದಾಲ ಒಂದಿಜ್ಜಿ ಓಕೆ ದಾದ ಟ್ಯಾಲೆಂಟ್ ಉಂಟು ಬಟ್ ಮ್ಯೂಸಿಷಿಯನ್ ಅಪೆಂದು ಚಿತ್ನ ಜೊಂದುಂಡು ಓಕೆ ಮ್ಯೂಸಿಷಿಯನ್ ಓಕೆ ವೈಟ್ ವಾ ಇನ್ಸ್ಟ್ರುಮೆಂಟ್ ಜಾಸ್ತಿ ಹಾರ್ಮೋನಿಯಂ ಮಲ್ಪೆ ಓಕೆ ಬಕ ಹೆಚ್ಚಿನ ಪೂರ ಇಂಟ್ರೆಸ್ಟ್ ಉಂಡು ಪೂರ ಮ್ಯೂಸಿಕ್ ಸಾಂಗ್ ಪನ್ಪೇಡ್
ಮ್ಯೂಸಿಷಿಯನ್ ಆ ಪೇರ್ ಪಂಪಿನ ಒಂಜಿ ಧೈರ್ಯ ಅದೇ. ಓಕೆ ಗ್ರೇಟ್. ಆ್ಯಂಡ್ ಒಂಜಿ ಯಾರಾಗ ಒಂಜಿ ಪ್ರಾಬ್ಲಮ್ ಬಂದಾಗ ಕಂಪ್ಲೇಂಟ್ ಕೊಡ್ತೇವೆ ಚಾಕ್ಲೇಟ್ ಒಂಜಿ ವಿಷಯ ಪಂಡ ಅವೇನು ಕುಳಿತೇ ಜಸ್ಟ್ ಒಂಜಿ ಕ್ಲಿಯರ್ ಮಲ್ತುನ್ಗ ಚಾಕ್ಲೇಟ್ ನೆರ್ಪರ್ಗೆ ಒಂಜಿ ಬಾರಿ ಬೇಜಾರು ಉಂಟು ಮೇರೆಗೆ ಅದೇ ಬೇಜಾರಿದ್ಯಾ ಒಂಜಿ ನಾರ್ಮಲ್ ಅದು ಚಾಕ್ಲೇಟ್ ಮಸ್ತ್ ಜಾಸ್ತಿ ತಿಂದ್ರೆ ಬಲ್ಲಿ ಅದೇ ಅದು ಚಾಕ್ಲೇಟ್ ದೆಪ್ಪನೆಗೆ ಹೆಂಗೆ ನೆರ್ಪುನಂಚತ್ನ ಟೈಮ್ ಕೊರ್ಪುಜೆ ಎಂಗ್ಲು ಇಜ್ಜನ್ನ ಪಗನೆ ಎದ್ದೆತ್ತೆ ತಿಂತೆ. ಓಕೆ ಓಕೆ ಅಂಚ ಸೊ ಅಂಚ ಗೊತ್ತಾಗ್ಬಿಡು ಎಂಗ್ಲೆ ಬಂದಾಗ ಫ್ರಿಜ್ ಈತೆ ಚಾಕ್ಲೇಟ್ ಓಕೆ ಓಕೆ ಅಂಚ ಅಂಚ ಒಂಚೂರು ನೆರ್ಪರ್ ಅದೇ ಮನೇಜಿ ಚಾಕ್ಲೇಟ್ ತಿನ್ಲೆ ತೊಂದರೆ ಏನುಂಡ್ಲೆ ನೆರೆಡೆ ಹೆಂಗೆ ಬನ್ಲೆ ಪಂಪಿಜಾರ ಬಗ್ಗೆ ಎಂಚ ಗೊತ್ತಾಪಿನ್ ಮಾರ್ರೆ ನೆರೆಡೆ ಬನ್ಲೆ ಬಗ್ಗೆ ಕೂಡ ಪನ್ಪೆ ಕೂಡ ರಡ್ ನೆರ್ರೆ ಓಕೆ ಸೂಪರ್. ಅಂಡ್ ಅಮ್ಮಡ ಕೊರ್ಲೆ ಅಮ್ಮ ಏನ ಬಾತಿರ ತುಕ ಅಮ್ಮ ನಮಸ್ತೆ. ನಮಸ್ತೆ. ಇದು ಬುದ್ರಿಂಚ ಅಶ್ವಿನಿ. ಇದು ಸೀರಿಯಲ್ ಪುರ ಜಾಸ್ತಿ ತೂಪರದೆ ಓಕೆ ಮೇಲ್ ಪಂಡ್ರೆ ಅಮ್ಮ ಖಾಲಿ ಟೊಮೆಟೊ ಸಾರೇ ಮಲ್ಪಿ ಸೀರಿಯಲ್ ಮಾತ್ರ ತೂಪಿ ವಂಡೇರು ಓಕೆ. ಅಂಡ್ ಮೇರೆಗೆ ಎಂಚ ಟೀಚಿಂಗ್ ಮಲ್ಪರಿಲ್ಲ ಟೀಚಿಂಗ್ ಮಲ್ಪಲಾಗ ಫಾರ್ ಎಕ್ಸಾಂಪಲ್ ಟ್ಯೂಷನ್ ಪೋಪೆರ ಮೇರೆ ಟೀಚ್ ಮಲ್ಪನ ಓಕೆ ಟೀಚ್ ಮಲ್ಪಲಾಗ ಎಂಚ ಮೊಬೈಲ್ ಪುರ ಕೊಡ್ದು ಸ್ವಲ್ಪ ಬುಡದಾಲೇಜಿ ಒನಸ್ ಮಲ್ಪೇರ ಏನು ಜರದೆ ಓಕೆ ಅವಾರ್ಡ್ ಸೊ ಗ್ರೇಟ್. ಅಂಡ್ ಆಲ್ ದಿ ಬೆಸ್ಟ್ ಇನ್ ಇರೇಗ್ಲ. ಅಂಡ್ ಬಾಲ್ಯದ ಬುದ್ರದದೆ ಸಾಯಿಶ್ರೀ ಸಾಯಿಶ್ರೀ ಓ ಸಾಯಿ ಚಾಂಚೆ ಓಕೆ ಇರೇದೆ ಕ್ಲಾಸೆ ಬಾಪುಜಿ ಓಕೆ 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 ಇರೇಗ್ಲ ಆಲ್ ದಿ ಬೆಸ್ಟ್ ಅವೇ ಸಾಯಿಶ್ರೀ ಓಕೆ ಓಕೆ. ವಂಶಿ ಯಾರು ಬಂದಿದ್ದಾರೆ ಈಗ ಮನೆಯಿಂದ? ಅಮ್ಮ ನಾನು ಅಕ್ಕ ಅಕ್ಕನ ಹೆಸರು ಮೈತ್ರಿ. ಮೈತ್ರಿ ಓಕೆ ಮೈತ್ರಿ ಓಕೆ. ಸೊ ಅಮ್ಮನ ಹೆಸರು ಅನುರಾಧ ಓಕೆ. ಅಮ್ಮ ತುಂಬಾ ಪಾಪನ ಅಂತಲ್ಲ? ಜೋರು ಓಕೆ ಗೊತ್ತಾಯ್ತು ನಂಗೆ ಜೋರು ಓಕೆ. ಯಾಕೆ ಜೋರು ನೀವು ಹೇಳಿದಾಗ ಎಂತ ವಿಷಯ? ಹೊಡಿತಾರೆ. ಅದನ್ನ ನಾನು ಕ್ಲಿಯರ್ ಮಾಡ್ತೇನೆ ಅದ್ರ ಬಗ್ಗೆ ಯಾಕೆ ಹೊಡಿತಾರೆ ಇನ್ಮೇಲೆ ಹೊಡಿಬಾರ್ದು ಅವರು ಆಯ್ತಾ. ನೋಡು ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ. ಓಕೆ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಅನುರಾಧ. ಓಕೆ. ಸೊ ನೀವು ಜೋರಂತೆ ಅದು ಯಾಕೆ ಮೇಡಮ್? ಪಾಪ ಇವರು ಫಸ್ಟೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ವಿಷಯ ಗೊತ್ತಿಲ್ಲ. ಅವಳೇ ಹೇಳ್ಬೇಕಲ್ವಾ? ಸೊ ಯಾವ್ದಕ್ಕೆಲ್ಲ ಬೈತೀರಾ ನೀವು? ಅಂದ್ರೆ ಊಟ ಮಾಡ್ಲಿಲ್ಲ ಅದಕ್ಕೆ ಬೈತೀರಾ? ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ ಬರೆಯುವುದಿಲ್ಲ ಫಸ್ಟ್. ಅದೇ ನೀವು ಬರೆಯುವುದಿಲ್ಲ. ಯಾಕೆ ಬರೆಯುವುದಿಲ್ಲ ನೀವು ವಂಶಿ? ಆಟ ಆಡೋದಲ್ಲ ನೀವು ಜಾಸ್ತಿಯಾಗಿ. ಇರ್ಲಿ ಪಾಪ ಬೈಬೇಕಲ್ಲ. ಈಗ ಬೈಲಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಸಮ ಬೈರಿ ಆಯ್ತಾ. ನಾನು ಟೀಚರ್ ಆಸ್ ಎ ಟೀಚರ್ ಆಗಿ ಅವಳು ಟೀಚರ್ ಆಗ್ಬೇಕಂತ. ಓ ನೀವು ಟೀಚರಾ? ಸೊ ಅವಳಿಗೆ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟೇ ಇಲ್ಲ. ನೀವು ಬಡೀರಿ ನೋ ಪ್ರಾಬ್ಲಮ್. ಟೀಚರ್ ಅಲ್ಲ ತೊಂದ್ರೆ ಇಲ್ಲ ವಂಶಿ. ಟೀಚರ್ ಅವರು ನೀವು ಕೂಡ ಟೀಚರ್ ಆಗ್ಬೇಕಂತೆ ಅವರೊಂದೊಂದು ಆಸೆ. ನೀವು ಮತ್ತೆ ಎಂತ ಆಗ್ತೀರಿ ಮತ್ತೆ? ಓ ಮಿಲಿಟರಿ ನೋಡಿ ಮಿಲಿಟರಿ ಸೂಪರ್. ಇವರಿಗೆ ಒಂದು ಕ್ಲಾಪ್ಸ್ ಕೊಡ್ಬೇಕು. ನೀವು ಮಿಲಿಟರಿ ಹೋಗ್ತೀರಾ ಅಂತ ಹೇಳಿದ್ರಿ. ನಿಮ್ಮ ಒಂದು ಆಸೆ ಹೇಗೆ ಬಂತು ಇದು ಮಿಲಿಟರಿಗೆ ಹೋಗ್ಬೇಕು ಅಂತ? ಏನೋ ಒಂದು ಆಸೆ ಅಲ್ವಾ? ಓಕೆ ಹಾಗೆ ಯಾವುದೋ ಒಂದು ಆಗ್ತಾರೆ ಯಾವಾಗ್ಲೂ ಹೇಳ್ತಿರ್ತಾಳೆ. ಓಕೆ ಮತ್ತೆ ಮನೆ ಬಂದು ನೀವು ಟೀಚ್ ಮಾಡ್ತಾರೆ ಇವ್ರು ಟೀಚ್ ಮಾಡ್ತಾರೆ ನಿಮಗೆ? ಅವಳೇ ನನಗೆ ಟೀಚ್ ಮಾಡೋದಲ್ಲ. ಏನ್ ತಿಂಡಿ ಇಷ್ಟ ಇವರಿಗೆ? ಅವಳಿಗೆ ಚಪಾತಿ. ಓಕೆ ಚಪಾತಿ ಇಷ್ಟ. ಓಕೆ ಸೂಪರ್. ಅಂಡ್ ಸಿಂಗಿಂಗ್ ಎಲ್ಲ ಇಂಟ್ರೆಸ್ಟ್ ಇದೆ ತುಂಬಾ. ಹೌದಾ? ಓಕೆ ಸೂಪರ್ ಗ್ರೇಟ್. ಅಂಡ್ ಅಕ್ಕನಿಗೆ ಕೊಡಿ. ಅಕ್ಕ ನಮಸ್ತೆ. ನಿಮ್ಮ ಹೆಸರು? ಮೈತ್ರಿ. ಓಕೆ. ಅಂಡ್ ಕಸಿನ್? ಓಕೆ. ಮನೇಲಿರುದ ನೀವು? ಬೇರೆ ಮನೆ. ಹಾಲಿಡೇಸ್ಗೆ ಬಂದದ್ದು. ಈ ಹಾಲಿಡೇಸ್ಗೆ ಬರುವ ಸ್ವಲ್ಪ ಗಲಾಟೆ ಎಲ್ಲ ಜಾಸ್ತಿ ಆಗ್ತದೆ ನಿಮ್ಗೆ? ಸ್ವಲ್ಪ ಆಗ್ತದೆ. ನೀವು ಸತ್ಯ ಹೇಳ್ಬೇಕು. ಇಲ್ವಾ? ನೀವು ಸತ್ಯ ಹೇಳಿ ವಂಶಿ. ಗಲಾಟೆ ಆಗೋದು ರಿಮೋಟಿಗೆ. ಅವ್ರು ಪಾಪ ಸೀರಿಯಲ್ ಎಲ್ಲ ನೋಡ್ತಾರೆ. ಸೀರಿಯಲ್ ನೋಡ್ತಾರಲ್ಲ ಅವರು ಇಲ್ವಾ? ಓಕೆ ಗ್ರೇಟ್. ಆ್ಯಂಡ್ ನೀವೇನು ಮಾಡ್ತಿದ್ದೀರಿ ಮೇಡಮ್? ಸೆಕೆಂಡ್ ಪಿ ಯು ಸಿ. ಓಕೆ ಮೇಡಮ್ ಆಲ್ ದ ಬೆಸ್ಟ್ ನಿಮಗೆ. ಓಕೆ ಖುಷಿ. ಓಕೆ ಸೊ ಖುಷಿ ಅಂದಿರಿ ಬತ್ತಿನ. ಓಕೆ ಆ್ಯಂಡ್ ಮಸ್ತ್ ಖುಷಿ ಅಂದಿರಡ ಪಾತಿರದು. ಆ್ಯಂಡ್ ವಾಸತೆ ಅವ್ರು ಅವೇ ಭಾರಿ ಖುಷಿ ಅಂದ್ರೆ ಪದ್ಯ ಪನೊಂದು ಪ್ಲೇ. ಆ್ಯಂಡ್ ಆ್ಯಕ್ಟರ್ ಅವಡತೀರೀಗ ಆ್ಯಕ್ಟರ್ ಆಲೆ. ಓಕೆ ಇರು ಆ್ಯಕ್ಟಿಂಗ್ ಇಬ್ಬರು ಕ್ಲಾಸ್ ಬರ್ಚಿ ಇರು ಒಂಜಿ ಟಿ ವಿಡ್ ಆ್ಯಕ್ಟರ್ ನಕ್ಲು ಬರ್ಬಿಡ್ತಲ್ಲ ಅಕಲ್ನ ಬಗ್ಗೆ ಒಂಚೂರು ತೊಂದು ಪ್ಲೇ. ಓಕೆ ಆ್ಯಕ್ಟಿಂಗ್ ಮತ್ತೊಂದು ಪ್ಲೇ. ಓಕೆ ಏರಿಯಾ ಪರಪ್ರ ನೆಕ್ಸ್ಟ್ ಸಂಡೇ ಬಲ್ಲೆ. ಓಕೆ ಓಕೆ ಮೇಡಮ್.
ಎಸ್ ಅಂಡ್ ಶಂಕರ್ ಇರಗೆ ಸಾಯಿಬ ಇಷ್ಟ. ಓಕೆ ಅಂಡ್ ಇರಗೋಸ್ಕರ ನಂದಿನಿ ಸೈಡ್ ಒಂದು ಗಿಫ್ಟ್ ಉಂಟು. ಓಕೆ ಅಂಡ್ ಮಸ್ತ್ ಖುಷಿ ಅಂಡ್ ಪಾತ್ರ ಅಂಡ್ ಇವ್ನ ಅನಿಮಲ್ಸ್ ಸೌಂಡ್ ಬರು ಮಸ್ತ್ ಖುಷಿ ಅಂಡವೆ ಅಂಡ್ ಎಂಚ ಪೂರ ಅನಿಮಲ್ಸ್ ಮಾತುಂಡು ಅವು ಎಲಿಫೆಂಟ್ ಎಂಚ ಆಡ್ಬಿಡು ಹಾಗೆ ಅವು ಪಡ ಓಕೆ ಅವು ಎಲಿಫೆಂಟ್ ಹೆಂಗೆ ತೋಜಲೆ ಓಲ್ಪೊಂಡು ಒಂದು ಅವೇ. ಓಕೆ ಯಾವಾಗ ಬರ್ತೀರಾ ನೀವು? ಸಂಡೇ ಬನ್ನಿ ಆಯ್ತಾ, ನಾನು ಇಲ್ಲಿ ಫ್ರೀ ಇದ್ದೇನೆ ಆಯ್ತಾ. ಭಜನೆ ಎಲ್ಲ ತೊಳೆದು ಬನ್ನಿ ಆಯ್ತಾ. ಓಕೆ ಎಸ್ ವಂಶಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಂದಿನಿ ಸೈಡಿಂದ ಒಂದು ಗಿಫ್ಟ್ ಇದೆ. ಓಕೆ ಇನ್ನು ಯಾವಾಗ ಬರ್ತೀರಾ ನೀವು? ಸಂಡೇ ಬರ್ತೀರಾ? ಎಲ್ಲರೂ ಸಂಡೇ ಬನ್ನಿ ಆಯಿತಾ. ಓಕೆ ಗ್ರೇಟ್. ಆ್ಯಂಡ್ ನೀವು ಬರ್ತೀರಲ್ಲ ಸಂಡೇ? ಓಕೆ ಸೂಪರ್. ಆಯಿತು ಬನ್ನಿ ಬನ್ನಿ ಬನ್ನಿ. ಓಕೆ ಥ್ಯಾಂಕ್ ಯು. ಬಾಯ್ ಬಾಯ್ ಸುರೇಶ್ ಬಾಯ್. ಜಯಲಕ್ಷ್ಮಿ ಬಾಯ್. ಓಕೆ ಬಾಯ್. ಸೂಪರ್. ಆ್ಯಂಡ್ ಮಕ್ಕಳಂತೂ ಸೂಪರ್ ಆಗಿ ಮಾತಾಡಿದ್ದಾರೆ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬಾಯ್ ನಂದಿನಿ. Until then, keep watching Smart TV. Bye. ಕಿಲಾಡಿ ಪುಟಾಣಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಮಿಲ್ಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ, ಕುಲಶೇಖರ, ಮಂಗಳೂರು.